ತಿಳಿಸುತ್ತಾ ಈ ದಿನ ಸ್ವಸಹಾಯ ಸಂಘದ ಸದಸ್ಯರಿಗೆ ಸಾಮರ್ಥ್ಯಾಭಿವೃದ್ಧಿ ತರಬೇತಿ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ತರಬೇತಿ ಮತ್ತು ಆತ್ಮನಿರ್ಭರ್ ಸ್ವನಿಧಿ ಮಾಹಿತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬಂದಂತಹ ಅತಿಥಿಗಣ್ಯರಿಗೆ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಪ್ರಥಮವಾಗಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸುವ. ಆನಂದಾಶ್ರಮ ವಿದ್ಯಾರ್ಥಿಗಳು ಪ್ರಾರ್ಥನೆ ನಡೆಸಿಕೊಡಬೇಕಾಗಿ ವಿನಂತಿ. ಮುಂದಿನ ಕಾರ್ಯಕ್ರಮ ಬಂದಂಥ ಅತಿಥಿಗಣ್ಯರನ್ನು ಹಾಗೂ ಎಲ್ಲರನ್ನು ಸಮುದಾಯ ಸಂಘಟಕರಾದ ಶ್ರೀಯುತ ರೋಹಿನಾಥಿಯವರು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸೋಮೇಶ್ವರ ಪುರಸಭೆಯ ಬೇನಲ್ ಯೋಜನೆಯ ಕಾರ್ಯಕ್ರಮದಡಿ ಸ್ವಸಹಾಯ ಸಂಘದ ಸದಸ್ಯರಿಗೆ ಸಾಮರ್ಥ್ಯಾಭಿವೃದ್ಧಿ ತರಬೇತಿ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ತರಬೇತಿ ಹಾಗೂ ಆತ್ಮನಿರ್ಭರ್ ಸ್ವನಿಧಿ ಯೋಜನೆಯಡಿ ಮಾಹಿತಿಯನ್ನು ನೀಡುವಂಥ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಯವರಾದ ಶ್ರೀಮತಿ ವಾಣಿವಿ ಆಳ್ವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಐರನ್ ರೆಬೆಲ್ಲು ಅಭಿಯಾನ ವ್ಯವಸ್ಥಾಪಕರು ಇವತ್ತು ನಮ್ಮೊಂದಿಗೆ ಇದ್ದಾರೆ, ಮಾಹಿತಿ ನೀಡಲಿಕ್ಕಿದ್ದಾರೆ. ಅವರನ್ನು ಕೂಡ ನಾವು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಲತಾ ಇವರು ಭೂಮಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬಂದಂಥ ಅಭಿಯಾನ ವ್ಯವಸ್ಥಾಪಕರು ಶ್ರೀ ವಿಶ್ವನಾಥ ರಾವ್ ಇವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಸುದ್ದಿನವರು ಭೂಮಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಸೋಮೇಶ್ವರ ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸ್ವಸಹಾಯ ಸಂಘದ ಸದಸ್ಯರುಗಳು, ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಇವರನ್ನು ಕೂಡ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೈಯದ್ ಅಬ್ದುಲ್ ಐಡ್ರೋತ್
ಇವತ್ತು ಸೋಮೇಶ್ವರ ಪುರಸಭೆಯಲ್ಲಿ ಸ್ವಸಹಾಯ ಗುಂಪಿನವರಿಗೆ ಸಾಮರ್ಥ್ಯಾಭಿವೃದ್ಧಿ ತರಬೇತಿ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತು ಚೀಟಿ ವಿತರಣೆ ಹಾಗೂ ತರಬೇತಿ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಸೋಮೇಶ್ವರ ಪುರಸಭೆ ಕಳೆದ 1 ವರ್ಷದ ಹಿಂದೆ ಪುರಸಭೆಯಾಗಿ ಮೇಲ್ದರ್ಜೆಗೇರಿದೆ. ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳದಿದ್ದರೂ ಸಹ ಜನರಿಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳೇನಿದೆ ಅದನ್ನೆಲ್ಲ ವ್ಯವಸ್ಥಿತವಾಗಿ ನೀಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಪುರಸಭೆ ಸಿಬ್ಬಂದಿಗಳು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪುರಸಭೆಯಾಗಿ ಮೇಲ್ದರ್ಜೆಗೇರಿದಾಗ ಬರಬೇಕಾದಂಥ ಸಿಬ್ಬಂದಿಗಳ ಕೊರತೆ ಇರ್ಬೋದು ಅಥವಾ ಇಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಕೊರತೆ ಇರ್ಬೋದು, ಯಾವುದೇ ಇದ್ದರೂ ಕೂಡ ನಮ್ಮ ಇದ್ದಂಥ ಸಿಬ್ಬಂದಿಗಳು ಕೇವಲ 7 ಸಿಬ್ಬಂದಿಗಳು ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದರೂ ಕೂಡ ಸರ್ಕಾರದಿಂದ ನಮಗೆ ಕೊಟ್ಟ ಟಾರ್ಗೆಟ್ ಅದು ಯಾವುದೇ ಇರ್ಬೋದು ಅದನ್ನು ನಾವು ಖಂಡಿತವಾಗಿಯೂ ಯಶಸ್ವಿಯಾಗಿದ್ದೇವೆ ಅದನ್ನು ಮಾಡಿಕೊಡಲಿಕ್ಕೆ ಜನರಿಗೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗೆ ನಮಗೆ 19 ಟಾರ್ಗೆಟ್ ಇತ್ತು ಬೀದಿ ಬದಿ ವ್ಯಾಪಾರಿಗಳಲ್ಲಿ ಅವರನ್ನು ಗುರುತಿಸುವಲ್ಲಿ. ಅದನ್ನು ಕೂಡ 19ಕ್ಕೆ 19 ಮಂದಿಯನ್ನು ಕೂಡ ನಾವು ಗುರುತಿಸಿದ್ದೇವೆ. ಹಾಗೆ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡುವ ಗುರಿ ಇದ್ದದ್ದು ನಮಗೆ ಕೇವಲ 3, ಆದರೆ ಒಂದು ಹೆಜ್ಜೆ ಅದರಲ್ಲೂ ಕೂಡ ನಾವು ಮುಂದೆ ಹೋಗಿ 4 ಸ್ವಸಹಾಯ ಗುಂಪನ್ನು ಕೂಡ ನಾವು ರಚನೆ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಮುಖ್ಯಾಧಿಕಾರಿಯಾಗಿ ನಾನು ಹೇಳೋದಿಷ್ಟೇ, ಯಾವುದೇ ಸರ್ಕಾರದ ಕಾರ್ಯಕ್ರಮಗಳು ಜನರಿಗೆ ಮುಟ್ಟಬೇಕು ಅಂತ ಹೇಳಿದರೆ ಅದನ್ನು ಯಶಸ್ವಿಯಾಗಿ ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡುವಂಥ ಪ್ರಾಮಾಣಿಕ ಸಿಬ್ಬಂದಿಗಳಿರಬೇಕು. ಬಹುಶಃ ನನ್ನಲ್ಲಿ ಪುರಸಭೆಯಲ್ಲಿ ಜನ ಸಿಬ್ಬಂದಿಗಳು ಕಮ್ಮಿ ಇದ್ದರೂ ಕೂಡ ಅವರು ಕೆಲಸ ಮಾಡುವಂಥ ಒಂದು ಗುಣ ಮತ್ತು ಕೌಶಲ್ಯಗಳು ಬಹುಶಃ ಎಲ್ಲರೂ ಮೆಚ್ಚಬೇಕಾದಂಥದ್ದು. ಈ ನಿಟ್ಟಿನಲ್ಲಿ ಮುಖ್ಯಾಧಿಕಾರಿಯಾಗಿ ನಾನು ಆದೇಶ ನೀಡಬಹುದಷ್ಟೇ, ಆದರೆ ಮಾಡಿದಂಥ ಈ ಕಾರ್ಯಕ್ರಮದ ಯಶಸ್ವಿ ಅನುಷ್ಠಾನದ ಹಿಂದೆ ನನ್ನ ಸಿಬ್ಬಂದಿಗಳಿದ್ದಾರೆ. ರೋಹಿನಾಥ್ ಉಳ್ಳಾಲ ನಗರಸಭೆಯಲ್ಲಿ ಸಮುದಾಯ ಸಂಘಟಕರು, ಅವರನ್ನು ವಾರದಲ್ಲಿ 3 ದಿನ ನಾನೇ ಆದೇಶ ಮಾಡಿದ್ದೆ. ಆದರೆ ಅವರು ಬರ್ತಾ ಇರೋದು ವಾರದಲ್ಲಿ ಬಿಟ್ಟು 15 ದಿನಕ್ಕೆ ಒಮ್ಮೆ. ಈ ಪ್ರತಿದಿನ ಬೆಳಿಗ್ಗೆ ಬಂದು ನಾನು ಶ್ರೀನಾಥಿಗೊಂದು ಲೆಕ್ಚರ್ ಕೊಡ್ಲಿಕ್ಕೆ ಉಂಟು, ಶ್ರೀನಾಥ್ ಇವತ್ತು ಅದಾಗಬೇಕು ಇವತ್ತು ಇದಾಗಬೇಕು ಅಂತ. ಅಷ್ಟಾಗುವಾಗ ನಮ್ಮ ಇಂಜಿನಿಯರ್ ವಾರದಲ್ಲಿ 2 ದಿನ ಉಳ್ಳಾಲದಿಂದ ಬರ್ತಾರೆ, ಅವರ ಹಿಂದೆ ಓಡಬೇಕು ನಮ್ಮ ಶ್ರೀನಾಥ್ ಸ್ಥಳ ಪರಿಶೀಲನೆಗೆ. ಸ್ವಲ್ಪ ಹೊತ್ತಾಗುವಾಗ ಸ್ವಲ್ಪ ಜನ ಬಿಲ್ಡಿಂಗ್ ಲೈಸೆನ್ಸ್ನವರು ಬರ್ತಾರೆ, ಅವರು ಬಂದಾಗ ಶ್ರೀನಾಥ್ ಅಲ್ಲಿಂದ ವಾಪಸ್ ಬಾ, ಇಲ್ಲಿ ಜನ ಕಾಯ್ತಾ ಇದ್ದಾರೆ ಅಂತ. ಈ ಎಲ್ಲ ಒತ್ತಡಗಳ ನಡುವೆ ನಮ್ಮ ಶ್ರೀನಾಥ್ ಖಂಡಿತವಾಗಿಯೂ ಯಶಸ್ವಿಯಾಗಿ ಈ ಟಾರ್ಗೆಟನ್ನು ಮುಗಿಸಿಕೊಟ್ಟಿದ್ದಾರೆ. ಖಂಡಿತವಾಗಿ ಕೂಡ ಗ್ರಾಮ ಪಂಚಾಯತ್ ಸಿಬ್ಬಂದಿ ಯಾವುದೇ ತರಬೇತಿ ಅವರಿಗೆ ಆಗಲಿಲ್ಲ, ಯಾವುದೇ ತರಬೇತಿ ಆಗಲಿಲ್ಲ. ನಾನು ಮತ್ತು ರೋಹಿನಾಥ್ ಕೊಡುವ ನಿರ್ದೇಶನವನ್ನಷ್ಟೇ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಬಹುಶಃ ಎಷ್ಟೋ ಸಲ ನಾನು ಅವರಿಗೆ ಬೈದದುಂಟು, ಬೇರೆ ಮುನ್ಸಿಪಾಲ್ಟಿಯಲ್ಲಿ ಅಷ್ಟಾಯ್ತು ಶ್ರೀನಾಥ್ ನಮ್ದೇನಾಗಲಿಲ್ಲ ನೀವೇನು ಮಾಡ್ತಾ ಇದ್ದೀರಿ. ಎಲ್ಲ ಒತ್ತಡಗಳ ನಡುವೆ ಕೂಡ ಬಹಳ ಯಶಸ್ವಿಯಾಗಿ ನೀವು ಕೆಲಸ ನಿರ್ವಹಿಸಿದ್ದೀರಿ ಶ್ರೀನಾಥ್, ಇದು ನಿಮಗೆ ಸಲ್ಲಬೇಕು. ಬನ್ನಿ. ಈ ಎಲ್ಲ ತರಬೇತಿ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಶ್ರೀಮತಿ ಐರೀನ್ ಮತ್ತು ವಿಶ್ವನಾಥ್ ಇವರು ಜಿಲ್ಲಾಡಳಿತದಿಂದ ಬಂದಿದ್ದಾರೆ, ತಮಗೆಲ್ಲ ಒಳ್ಳೆಯ ತರಬೇತಿಯನ್ನು ಕೊಡ್ತಾರೆ. ಅದನ್ನೆಲ್ಲ ನಾವು ತಗೊಂಡು ಒಳ್ಳೆಯ ಸೋಮೇಶ್ವರ ಪುರಸಭೆಯಲ್ಲಿ ನೀವೆಲ್ಲ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ಮಾಡುವಂತಾಗಲಿ ಅಂತ ಆಶಿಸ್ತಾ ಕೊಟ್ಟ ಅವಕಾಶಕ್ಕಾಗಿ ವಂದನೆಗಳು. ಈ ಕಾರ್ಯಕ್ರಮವನ್ನು ಎಲ್ಲರೂ ಜೊತೆಯಾಗಿ ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜಿಲ್ಲಾ ಅಭಿಯಾನ ವ್ಯವಸ್ಥಾಪಕರಾದಂತಹ ಶ್ರೀಮತಿ ಐರಿನ್ ಲೇಬೆಲೋ ಮೇಡಮ್ ಇವರು ಎಲ್ಲ ಇಲ್ಲಿ ನೆರೆದಿರುವಂತಹ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ತರಬೇತಿಯ ಮಾಹಿತಿಯನ್ನು ನೀಡಲಿದ್ದಾರೆ. ಈ ಮಾಹಿತಿಯನ್ನು ಉತ್ತಮ ರೀತಿಯಲ್ಲಿ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾಹಿತಿ ಮತ್ತು ತರಬೇತಿ ಕಾರ್ಯಕ್ರಮ, ಹಾಗೆಯೇ ನಮ್ಮ ಸ್ವಸಹಾಯ ಸಂಘದ ಸದಸ್ಯರಿಗೆ ಸಾಮರ್ಥ್ಯವರ್ಧನ ತರಬೇತಿ. ಅದರ ಜೊತೆಗೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಹೊಸ ಯೋಜನೆ ಬಂದಿದೆ ಕೇಂದ್ರ ಸರ್ಕಾರದ್ದು, ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ್ ಯೋಜನೆ ಅಂತೇಳಿ, PM ಸ್ವಾನಿಧಿ ಅಂತ ನಾವು ಹೇಳ್ತೇವೆ. ಈ ಯೋಜನೆ ಬಗ್ಗೆ ಮಾಹಿತಿ ಕಾರ್ಯಕ್ರಮವನ್ನು ನಾವು ಇವತ್ತು ಆಯೋಜಿಸಿದ್ದೇವೆ. ಇದರಲ್ಲಿ ನಾವು ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಸ್ವಸಹಾಯ ಸಂಘದ ಸದಸ್ಯರು
ಒಟ್ಟಾಗಿ ಭಾಗವಹಿಸ್ತಾ ಇದ್ದೇವೆ. ನಿಮಗೂ ಅವರ ಬಗ್ಗೆ ಏನು ನಡೀತಾ ಇದೆ, ಅವರಿಗೆ ನಿಮ್ಮ ಬಗ್ಗೆ ಏನು ನಡೀತಾ ಇದೆ ಗೊತ್ತಾಗಬೇಕು ಅಂತ ಒಟ್ಟಿಗೆ ಮಾಡಿದ್ದೇವೆ. ಪ್ರಥಮವಾಗಿ ನಾವು ಬೀದಿ ಬದಿ ವ್ಯಾಪಾರಿಗಳ ಒಂದು ತರಬೇತಿಯನ್ನು ನಡೆಸಿಕೊಂಡು ಹೋಗ್ತೇವೆ. ನಮಗೆ ಇದರ ಮೊದಲು ನಮಗೆ ಗೊತ್ತಿರುವ ಹಾಗೆ ನಗರದಲ್ಲಿ ಕಾರ್ಯಾಚರಿಸುತ್ತಿದ್ದ ಬೀದಿ ಬದಿ ವ್ಯಾಪಾರಿಗಳಿಗೆ ಈ ಹಿಂದೆ ತುಂಬ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಿಗ್ತಾ ಇತ್ತು. ಸಮಸ್ಯೆಗಳು ಯಾವುದು? ಅವರು ಎಲ್ಲಿ ಕೂತರೂ ಕೂಡ ತೊಂದರೆ ಆಗ್ತದೆ, ಅಡಚಣೆ ಆಗ್ತದೆ ಅಂತ ಓಡಿಸುವುದು, ಅಥವಾ ನಮ್ಮ ಸ್ಥಳೀಯ ಸಂಸ್ಥೆಯವರೇ ಎತ್ತಂಗಡಿ ಮಾಡೋದು, ಇಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ ಅಂತೇಳಿ, ಅಥವಾ ವರ್ತಕರು ಯಾರಿದ್ದಾರೆ ಅವರು ದೂರು ಕೊಟ್ಟು ನಾವು ಟ್ಯಾಕ್ಸ್ ಕೊಡ್ತೇವೆ, ಅವರು ಟ್ಯಾಕ್ಸ್ ಕೊಡುವುದಿಲ್ಲ, ಅವರು ಎಲ್ಲೆಲ್ಲಿ ಕೂತ್ಕೊಂಡು ನಮ್ಮ ವ್ಯಾಪಾರಕ್ಕೆ ತೊಂದರೆ ಮಾಡ್ತಾರೆ, ಅವರನ್ನು ಕೂತ್ಕೊಳ್ಳಿಸ್ಲಿಕ್ಕೆ ಬಿಡಬಾರ್ದು ಅಂತೇಳಿ ನಗರ ಸ್ಥಳೀಯ ಸಂಸ್ಥೆಗೆ ಹೇಳಿ ಅವರನ್ನು ಎತ್ತಂಗಡಿ ಮಾಡೋದು, ಇದೆಲ್ಲ ವಿಚಾರಗಳು ನಡೀತಾ ಇದ್ದವು. ಈಗ ಬೀದಿ ಬದಿ ವ್ಯಾಪಾರ ಮಾಡುವಂಥವರು ಯಾರು ಬೀದಿ ಬದಿ ವ್ಯಾಪಾರ ಮಾಡ್ತಾರೆ? ಒಂದು ದೊಡ್ಡ ಅಂಗಡಿ ಹಾಕಿ ಕೂತ್ಕೊಳ್ಳಿಕ್ಕೆ ಯಾರಿಗೆ ಶಕ್ತಿ ಸಾಮರ್ಥ್ಯ ಇದೆ ಅವರು ಬೀದಿ ಬದಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಲಿಕ್ಕೆ ಖಂಡಿತ ತಯಾರಿರಲಿಕ್ಕಿಲ್ಲ. ಆದರೆ ಯಾರ ಹತ್ರ ಬಂಡವಾಳದ ಕೊರತೆ ಇರ್ತದೆ, ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಾರೆ, ಜೀವನೋಪಾಯಕ್ಕೆ ದಾರಿ ಕಾಣುವುದಿಲ್ಲ, ಅಂತಹ ಸಂದರ್ಭಗಳಲ್ಲಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗದವರೇ ಈ ಒಂದು ಬೀದಿ ಬದಿ ವ್ಯಾಪಾರಕ್ಕೆ ಮುಂದಾಗುವಂತಹ ಒಂದು ಪರಿಸ್ಥಿತಿ. ಅದಕ್ಕಾಗಿ ಈ ನಮ್ಮ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ, ಅಂದರೆ ಚುಟುಕಾಗಿ DNLM ಅಂತ ನಾವು ಹೇಳ್ತೇವೆ. ಇದು ಮೊದಲು ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಅಂತ ಇತ್ತು. ಅದನ್ನು ಹೆಸರು ಬದಲಾಯಿಸಿ DNLM ಯೋಜನೆ ಅಂತ ಮಾಡಲಾಗಿದೆ. ಈ ಯೋಜನೆ ಅಡಿಯಲ್ಲಿ ಮೊದಲು ಏನಿತ್ತು, ಏನೆಲ್ಲ ಘಟಕಗಳಿವೆ ಅದರ ಬಗ್ಗೆ ನಮಗೆ ವಿಶ್ವನಾಥ್ ಅವರು ಮಾಹಿತಿ ಕೊಡ್ತಾರೆ. ಆದರೆ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಇಲ್ಲದ 2 ಘಟಕಗಳನ್ನು ಇದರಲ್ಲಿ ಸೇರಿಸಲಾಗಿದೆ DNLM ಅಲ್ಲಿ. ಯಾವುದು? ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಬೆಂಬಲ, ಅದು ಹೊಸ ಘಟಕ. ಇನ್ನೊಂದು ರಾತ್ರಿ ನಿರ್ವಸಿತರಿಗೆ ಒಂದು ಆಶ್ರಯ, ಇದು ಅದು ಇಲ್ಲಿ ನಮ್ಮ ಉಳಿದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇಲ್ಲ. ಯಾಕಂದರೆ ರಾತ್ರಿ ಬೀದಿ ಬದಿಯಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ಗಳಲ್ಲಿ ಮಲಗಿರುವವರು ತುಂಬ ಕಡಿಮೆ. ಆದರೆ ನೀವು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬಂದರೆ ಅಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಲ್ಲಿ ಇಲ್ಲಿ ಮಲಗಿರುವವರು ಕಂಡು ಬರ್ತಾರೆ. ಯಾಕಂದರೆ ಎಲ್ಲಿ ಬೇರೆ ಊರುಗಳಿಂದ ಬಂದವರು ಇರ್ಬೋದು, ಅಥವಾ ಇದೇ ಊರಲ್ಲಿ ಮನೆಯಿಂದ ಪರಿತ್ಯಜಿಸಲ್ಪಟ್ಟವರು ಹೀಗೆ ಅಲ್ಲಿ ಮಲಗಿಕೊಂಡಿರ್ತಾರೆ. ಆದರೆ ನಮ್ಮ ಒಳ್ಳೆಯ ನಗರದ ಒಂದು ಅಭಿವೃದ್ಧಿಯ ಒಂದು ದೃಷ್ಟಿಯಲ್ಲಿ ನಾವು ನೋಡುವುದಾದರೆ, ಒಂದು ಬೀದಿ ಬದಿ ವ್ಯಾಪಾರಿಗಳು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರು, ಅವರನ್ನು ನಾವು ನಿರ್ಲಕ್ಷ್ಯ ಮಾಡಿ ನಮ್ಮ ನಗರ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಇನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ ಅಲ್ಲಿ ಇಲ್ಲಿ ನಮ್ಮ ಅಸಹಾಯಕ ಬಂಧುಗಳು ಮಲಗಿದ್ದಾರಾದರೆ ಅವರಿಗೆ ಆಶ್ರಯ ಇಲ್ಲ, ಅವರನ್ನು ಹಾಗೇ ಬಿಟ್ಟು ನಮ್ಮ ನಗರ ಅಭಿವೃದ್ಧಿ ಹೊಂದಿದೆ ಅಂತ ಹೇಳಲಿಕ್ಕಾಗುವುದಿಲ್ಲ, ಹೌದಲ್ಲ? ಅದಕ್ಕಾಗಿ ಅವರನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಅವರ ಅಭಿವೃದ್ಧಿಗೆ ಕೂಡ ಕಾರ್ಯಕ್ರಮವನ್ನು ರೂಪಿಸಿ ಈ ಯೋಜನೆ ಅಡಿಯಲ್ಲಿ ಅವರಿಗೆ ಬೆಂಬಲ ನೀಡುವಂತಹ 2 ಘಟಕಗಳನ್ನು ಸೇರಿಸಲಾಗಿದೆ. ಈಗ ಮುಖ್ಯವಾಗಿ ನಮಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಬೆಂಬಲ ಉಪಘಟಕದಡಿ ನಮ್ಮ ನಗರ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಕಾರ್ಯಾಚರಿಸುತ್ತಿರುವ ಅಥವಾ ಬೀದಿ ಬದಿ ವ್ಯಾಪಾರ ಮಾಡುತ್ತಿರುವ ನಮ್ಮ ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಿ ಸಮೀಕ್ಷೆ ಮಾಡಲಿಕ್ಕಿದೆ. ಸಮೀಕ್ಷೆ ಮಾಡಿ ಗುರುತಿಸಿ ಅವರಿಗೆ ಗುರುತಿನ ಚೀಟಿ ಕೊಡುವಂಥದ್ದು ಮತ್ತು ಮಾರಾಟ ಪ್ರಮಾಣ ಪತ್ರ ಕೊಡುವಂತಹ ಪ್ರಕ್ರಿಯೆಯನ್ನು ನಗರ ಸ್ಥಳೀಯ ಸಂಸ್ಥೆ ಮಾಡ್ತದೆ. ಈಗ ಯಾರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾರನ್ನು ಗುರುತಿಸಬಹುದು, ಯಾರನ್ನು ಪರಿಗಣನೆಗೆ ತೆಗೆದುಕೊಳ್ಬಹುದು? ಏನೋ ವ್ಯಾಪಾರ ಮಾಡ್ತಾರೆ, ಎಲ್ಲೂ ವ್ಯಾಪಾರ ಮಾಡ್ತಾರೆ, ಹೇಗೂ ವ್ಯಾಪಾರ ಮಾಡ್ತಾರೆ ಅಂತೇಳಿ ಅವರಿಗೆ ಕಾರ್ಡ್ ಕೊಡಲಿಕ್ಕೆ ಆಗುವುದಿಲ್ಲ. ಅವರ ವ್ಯಾಪಾರದಿಂದ ವಾಹನ ಸಂಚಾರಕ್ಕೆ, ಜನರ ಸಂಚಾರಕ್ಕೆ ತೊಂದರೆ ಆಗಬಾರ್ದು, ಅಡಚಣೆ ಆಗಬಾರ್ದು, ಆಯಿತಾ? 2ನೇದು, ಅವರ ವ್ಯಾಪಾರದಿಂದ ಆರೋಗ್ಯ ಸಂರಕ್ಷಣೆಗೆ ತೊಂದರೆ ಆಗಬಾರ್ದು, ಆಯಿತಾ? 3ನೇದು, ಅವರ ವ್ಯಾಪಾರದಿಂದಾಗಿ ಸ್ವಚ್ಛತೆಗೆ ಅಡಚಣೆ ಆಗಬಾರದು. ಎಷ್ಟು ವಿಷಯ ಹೇಳಿದೆ ನಾನು? ಯಾವುದು? ಒಂದು ಸಾರಿಗೆ ಸಂಪರ್ಕ, ಜನರ ಸಂಚಾರಕ್ಕೆ ತೊಂದರೆ ಆಗಬಾರ್ದು. 2 ಸ್ವಚ್ಛತೆಗೆ ತೊಂದರೆ ಆಗಬಾರ್ದು. 3 ಇನ್ನೊಂದು ಹೇಳಿದಲ್ಲ, ಆರೋಗ್ಯ ಸ್ವಾಸ್ಥ್ಯ ಸಂರಕ್ಷಣೆಗೆ ತೊಂದರೆ ಆಗಬಾರ್ದು. ಈ 3 ವಿಚಾರಗಳನ್ನು ನಮ್ಮ ನಗರ ಸ್ಥಳೀಯ ಸಂಸ್ಥೆ ನೋಡ್ತದೆ.
ಆಯ್ತಾ. ಒಂದು ವೇಳೆ ಇದರಲ್ಲಿ ಇರುವ ಯಾವುದೇ ಅಂಶಕ್ಕೆ ತೊಂದರೆ ಆದರೆ ಕೂಡ ಅಲ್ಲಿಂದ ಬೀದಿ ಬದಿ ವ್ಯಾಪಾರಿಗಳನ್ನು ಎಬ್ಬಿಸುವ ಜವಾಬ್ದಾರಿ ನಗರ ಸಂಸ್ಥೆಯದ್ದು. ಯಾಕೆ ಎಬ್ಬಿಸ್ತಾರೆ? ಯಾಕೆ ಅಂತ ಹೇಳಿದರೆ ನೀವು ಆ 3 ವಿಷಯಗಳಲ್ಲಿ ತಪ್ಪಿ ಹೋಗಿದ್ದೀರಿ ಅಂತ ಅರ್ಥ ಆಯ್ತಾ. ಒಟ್ಟಾರೆ ನೀವು ಇಲ್ಲಿ ವ್ಯಾಪಾರ ಮಾಡ್ತೀರಿ, ಯಾರಿಗೆ ತೊಂದರೆ ಆಗುವುದಿಲ್ಲ, ಅಲ್ಲಿಂದ ನಿಮ್ಮನ್ನು ಎಬ್ಬಿಸುವುದಿಲ್ಲ. ಆದರೆ ಕಂಪ್ಲೇಂಟ್ ಬಂದರೆ ಯಾರೋ ತೊಂದರೆ ಕೊಡ್ತಾರೆ. ಉದಾಹರಣೆಗೆ ಒಂದು ನಗರ ಸ್ಥಳೀಯ ಸಂಸ್ಥೆಗೆ ನಾವು ಮೊನ್ನೆ ಹೋಗಿದ್ವಿ. ಅಲ್ಲಿ ಒಂದು ದೇವಸ್ಥಾನದ ಎದುರು ಅವರ ಗೇಟ್ ಹತ್ರನೇ ಒಂದು ಸ್ಟಾಲ್ ಹಾಕ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ, ಹಣ್ಣು ಹಂಪಲುಗಳು. ವ್ಯಾಪಾರ ಮಾಡುವಾಗ ಜನರಿಗೆ ಒಳಗೆ ಹೋಗಲಿಕ್ಕೆ ಹೊರಗೆ ಬರಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತೇಳಿ ದೇವಸ್ಥಾನದವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರನ್ನು ಆಚೆ ಹಾಕಿ ಅಂತ ಹೇಳಿದರೆ ಒಂಚೂರು ಆಚೆ ಹೋಗಿ ಕೂತಿದ್ದಾರೆ. ವಿಚಾರಗಳು. ಮತ್ತೊಂದು, ಈಗ ಮೀನಿನ ವ್ಯಾಪಾರ ಅಂತ ಮಾಡ್ತಾ ಇದ್ರೆ ಮೀನಿನ ವ್ಯಾಪಾರಕ್ಕೆ ಕೆಲವರು ಕಂಪ್ಲೇಂಟ್ ಕೊಡ್ತಾರೆ. ಏನು ಕಂಪ್ಲೇಂಟ್? ಮೀನಿನ ವ್ಯಾಪಾರಕ್ಕೆ ಯಾಕೆ ಕಂಪ್ಲೇಂಟ್ ಕೊಡ್ತಾರೆ ಹೇಳಿ ನೋಡುವ. ಒಂದು ನೀರನ್ನು ಅಲ್ಲಲ್ಲಿ ಬಿಟ್ಟು ವಾಸನೆ ಬರುವಂಥದ್ದು, ಇನ್ನು ಹಾಳಾದ ಮೀನನ್ನಲ್ಲೇ ತೆಗೆದು ಬಿಸಾಡುವಂಥದ್ದು, ಅದರಿಂದ ವಾಸನೆ ಬರ್ತದೆ, ಪರಿಸರ ಮಾಲಿನ್ಯ ಉಂಟಾಗ್ತದೆ. ಇದಕ್ಕಾಗಿ ಕಂಪ್ಲೇಂಟ್ ಕೊಡುವಂಥ ವಿಚಾರಗಳು ಉಂಟು. ಇನ್ನು ಹಣ್ಣು ಹಂಪಲುಗಳಿದ್ದರೆ ಅಥವಾ ತರಕಾರಿ ವ್ಯಾಪಾರ ಮಾಡ್ತಾರೆ. ಆದರೆ ಹಣ್ಣು ಹಂಪಲುಗಳನ್ನು ಅಥವಾ ಯಾವುದೇ ಕೊಳೆಯುವ ಪದಾರ್ಥಗಳಿದ್ದರೆ ಹಾಳಾದ ವಸ್ತುಗಳನ್ನು ಅಲ್ಲೇ ತೆಗೆದು ಬಿಸಾಡುವುದು, ಅದಕ್ಕೆ ಕೇರ್ ಮಾಡಲಿಕ್ಕಿಲ್ಲ, ಅದು ನಮ್ಮದಲ್ಲ, ಒಳ್ಳೆಯದು ಮಾತ್ರ ಮಾರಾಟ ಮಾಡೋದು ನಮ್ಮದು, ಉಳಿದದ್ದು ಪುರಸಭೆದು ಅಂತ ಬಿಟ್ಟು ಬಿಡುವುದು, ಅಂಥ ವಿಚಾರ ಇದ್ದರೆ. ಇನ್ನು ಬೊಂಡ ಎಳನೀರು ಅದರ ವ್ಯಾಪಾರ ಮಾಡುವವರು ಅದರ ಸಿಪ್ಪೆಗಳನ್ನು ಕಡಿದು ಹಾಕಿದ ಭಾಗಗಳನ್ನು ಅಲ್ಲೇ ಬಿಡುವುದು, ಅಲ್ಲಲ್ಲಿ ಬಿಸಾಡುವುದು ಅಥವಾ ಓಪನ್ ತೆರೆದಿಡುವುದು, ಇದರಿಂದಾಗಿ ನೀರು ತುಂಬಿಕೊಳ್ಳುವುದು, ಈ ಎಲ್ಲ ಸಮಸ್ಯೆಗಳು ಉಂಟಾಗ್ತದೆ. ಇದು ಸ್ವಾಸ್ಥ್ಯಕ್ಕೆ ತೊಂದರೆ ಕೊಡುವಂತಹ ವಿಚಾರಗಳು. ಇದನ್ನು ಎಲ್ಲವನ್ನು ಪರಿಗಣನೆಗೆ ತಗೊಂಡು ಒಂದು, ಇನ್ನು ಕೆಲವರು ಎಂತ ಮಾಡ್ತಾರೆ, ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾರೆ, ರಸ್ತೆ ಬದಿಯಲ್ಲಿ ಅಥವಾ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾರೆ. ಆಗ ಜನರಿಗೆ ಆ ಫುಟ್ಪಾತಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಆಗೋದು. ಫುಟ್ಪಾತ್ ಇರುವುದು ಯಾಕೆ? ಫುಟ್ಪಾತ್ ಅಂದರೆ ಏನು? ಫೂಟ್ ಅಂದರೆ ನಡ್ಕೊಂಡು ಹೋಗುವುದು, ಕಾಲು ದಾರಿ ಅಂತ ನಾವು ಹೇಳ್ತೇವಲ್ಲ. ಜನರಿಗೆ ನಡೆಯಲಿಕ್ಕೆ ನಡುವೆ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಸೈಡಲ್ಲಿ ಒಂದು ಫುಟ್ಪಾತ್ ಅಂತ ಮಾಡ್ತಾರೆ. ಆ ರಸ್ತೆಯಲ್ಲಿ ಹೋಗುವಂತಹ ಒಂದು ವ್ಯವಸ್ಥೆ ಅಲ್ವಾ, ಅದಕ್ಕೆ ಫುಟ್ಪಾತ್ ಹೇಳ್ತಾರೆ. ನೀವು ಮಂಗಳೂರಿಗೆ ಹೋಗಿದ್ದೀರಾ? ಸ್ಟೇಟ್ ಬ್ಯಾಂಕಿಗೆ ಹೋಗಿದ್ದೀರಾ? ಸ್ಟೇಟ್ ಬ್ಯಾಂಕ್ ಅಂತ ಬ್ಯಾಂಕಿಗೆ ಅಲ್ಲ, ಹೌದು, ಸ್ಟೇಟ್ ಬ್ಯಾಂಕ್ ಅಂತ ಬಸ್ ಸ್ಟ್ಯಾಂಡ್ ಉಂಟಲ್ಲಿ, ಹೌದು. ಅಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದನ್ನು ನೋಡಿದ್ದೀರಾ?
ನೋಡಿದ್ದೀರಾ? ಎಲ್ಲ ಫುಟ್ಪಾತ್ ಇವರಿಗೇನೆ, ಬೇರೆ ಯಾರಿಗೂ ಇಲ್ಲ, ಜನರಿಗೆ ನಡೀಲಿಕ್ಕಿಲ್ಲ, ಜನರು ಮಾರ್ಗದಲ್ಲೇ ನಡಿಬೇಕು. ಇದು ಸಂಚಾರ ವ್ಯವಸ್ಥೆಗೆ ತೊಂದರೆ ಆಗುವಂತಹ ವಿಚಾರ. ಇದನ್ನು ಇನ್ನು ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುವ ಬೀದಿ ಬದಿ ವ್ಯಾಪಾರಿಗಳಿದ್ದರೆ ಅವರು ನೈರ್ಮಲ್ಯವನ್ನು ಕಾಪಾಡದಿದ್ದರೆ, ಕೈಗೆ ಗ್ಲೌಸ್ ಹಾಕದೆ ಕೈಯಿಂದಲೇ ತೆಗೆದುಕೊಡುವುದು ನೋಡಿದ್ದೀರಾ? ಇನ್ನು ಆ ಕಡೆ ಸಿಂಬಳ ತೆಗೆಯೋದು, ಈ ಕಡೆ ಇಲ್ಲಿ ಒರೆಸೋದು, ಆ ಕಡೆ ಇದು ತೆಗೆಯೋದು ನೋಡಿದ್ದೀರಾ? ನಾವು ಯಾವತ್ತೋ ಬೀದಿ ಬದಿಯಲ್ಲಿ ಅದನ್ನು ಅಥವಾ ಏನಾದರೂ ಹೊರಗಡೆ ತಿಂಡಿ ತಿನ್ನುವುದನ್ನು ಬಂದ್ ಮಾಡಿದ್ದೇವೆ ನೋಡಿ, ಆಯಿತಾ? ಇದೆಲ್ಲ ವಿಚಾರಗಳು. ಕೈ ತೊಳೆಯೋದೇ ಇಲ್ಲ, ಒಮ್ಮೆ ಮುಟ್ಟಿದ್ದನ್ನು ಇನ್ನೊಮ್ಮೆ ಮುಟ್ಟುವುದು, ಅಲ್ಲಿ ಮುಟ್ಟುವುದು, ಇಲ್ಲಿ ಮುಟ್ಟುವುದು, ಇದೆಲ್ಲ ಏನಾಗ್ತದೆ? ಇದು ಅನಾರೋಗ್ಯಕರ ವಾತಾವರಣ, ಹೌದಲ್ಲ? ಇದು ನಾವು ಜನರ ಸ್ವಾಸ್ಥ್ಯ ಕಾಪಾಡುವುದಕ್ಕೆ ಅಲ್ಲ, ಹಣ ಮಾಡುವುದಕ್ಕೆ ಮಾತ್ರ ಏನು ತೆಗೆದುಕೊಡುದು ಅವರಿಗೆ, ತಿಂದು ಸಾಯಿರಿ ಆಚೆ ಹಣ ಕೊಡಿ ಅಂತ. ಹಾಗೆ ಆಗುವುದಿಲ್ಲ. ನಾವು ಜನರ ಸ್ವಾಸ್ಥ್ಯದ ಬಗ್ಗೆ ಕೂಡ ನಾವು ಕಾಳಜಿ ವಹಿಸಲಿಕ್ಕೆ ಇದೆ. ಅದಕ್ಕಾಗಿ ನೈರ್ಮಲ್ಯ ಕಾಪಾಡುವುದು. ಇನ್ನು ಕೆಲವರಿದ್ದಾರೆ, ಜ್ಯೂಸ್ ಅಂಗಡಿಗಳಿದ್ದರೆ ಇಲ್ಲಿ ಜ್ಯೂಸ್ ಮಾಡಿದರು, ಅಲ್ಲಿ ಕೊಟ್ಟರು, ಆ ಗ್ಲಾಸ್ಗಳನ್ನು ಹೀಗೆ ಕೈಯಿಂದ 5 ಗ್ಲಾಸ್ಗಳನ್ನು ಹಿಡ್ಕೊಂಡು ಹೀಗೆ ಮುಳುಗಿಸಿದರು ನೋಡಿದಿರಲ್ಲ, ತೆಗೆದ್ರು, ಅದನ್ನೇ ಕೊಟ್ಟರು ವಾಪಸ್. ಅದನ್ನು ಸರಿ ಕ್ಲೀನ್ ಮಾಡಬೇಕು, ತೊಳಿಬೇಕು, ಇಲ್ಲವೇ ಇಲ್ಲ ಒಂದದು. ಇನ್ನು ನೀರು ವೇಸ್ಟ್ ಆಯಿತು. ನೀರು ಬೆಳಗ್ಗಿಂದ ಸಂಜೆವರೆಗೆ ಅದೇ ಒಂದೇ ಬಕೆಟ್ ನೀರಲ್ಲಿ 200-300 ಗ್ಲಾಸನ್ನು ತೆಗೆದು ಅದರಲ್ಲೇ ಜನರಿಗೆ ಕೊಡುವುದು. ಇದು ಸ್ವಾಸ್ಥ್ಯಕ್ಕೆ ತೊಂದರೆ ಅಲ್ವಾ? ಒಂದದು. ಇನ್ನು ಆ ಹಾಳಾದ ನೀರನ್ನು ಅಥವಾ ವೇಸ್ಟ್ ನೀರನ್ನು ಹೀಗೆ ತೆಗೆದು ರಸ್ತೆಗೆ ಚೆಲ್ಲಿ ಬಿಡುವುದು. ಯಾರ್ದು ರಸ್ತೆ? ನಮ್ದಲ್ಲ, ಚೆಲ್ಲಿ ಬಿಡುವುದು ಆ ರಸ್ತೆಯಲ್ಲಿ ಅಥವಾ ಸೈಡಲ್ಲಿ ಅಥವಾ ಇನ್ನೊಬ್ಬರ ಕಂಪೌಂಡಲ್ಲಿ. ಅದನ್ನು ಕೊಳಕು ನೀರನ್ನು ನಾವು ಬಿಟ್ಟಾಗ ಏನಾಗ್ತದೆ? ಅನಾರೋಗ್ಯಕರ ವಾತಾವರಣ ಉಂಟಾಗ್ತದೆ ಅಲ್ವಾ? ಇನ್ನು ಬೊಂಡದ ಹೊಟ್ಟೆಗಳನ್ನು ನೀವು ಅಲ್ಲಿ ಬಿಟ್ಟರೆ, ಬಿಸಾಡಿದರೆ ಅದರಲ್ಲಿ ನೀರು ತುಂಬಿಕೊಂಡು ಸೊಳ್ಳೆಗೆ ಉತ್ಪತ್ತಿಯಾಗಿ ಮಲೇರಿಯಾನೋ ಡೆಂಗ್ಯೂ ಕಾಯಿಲೆಗಳು ಉತ್ಪತ್ತಿ ಆಗ್ತವೆ, ಜನರಿಗೆ ತೊಂದರೆ ಆಗ್ತದೆ. ಒಟ್ಟಾರೆ ನಾವು ನೈರ್ಮಲ್ಯವನ್ನು ಕಾಪಾಡದಿದ್ದರೆ ಏನಾಗ್ತದೆ? ಜನರ ಸ್ವಾಸ್ಥ್ಯಕ್ಕೆ ತೊಂದರೆ ಆಗ್ತದೆ. ಇನ್ನು ಸ್ವಚ್ಛತೆಯನ್ನು ಕಾಪಾಡದಿದ್ದರೆ, ಸ್ವಚ್ಛತೆ ನಾನು ಆಗ ಹೇಳಿದೆ, ಒಟ್ಟಾರೆ ಬಿಸಾಡುವುದು ಕಸ. ನಾವು ಚಾಕ್ಲೇಟ್ ಕೊಡ್ತೇವೆ ಅಥವಾ ಬಿಸ್ಕಿಟ್ ಪ್ಯಾಕೆಟ್ ಕೊಡ್ತೇವೆ ಅಥವಾ ಏನಾದರೂ ತಿಂಡಿದ್ದು ಪೊಟ್ಟಣ ಕೊಡ್ತೇವೆ, ಅದನ್ನು ಜನರು ತಿಂದು ಅಲ್ಲೇ ಬಿಸಾಡ್ತಾರೆ. ನಾವು ಹಾಗೆ ಮತ್ತೆ ಸಂಜೆ ಹೇಗೋ ಒಟ್ಟು ಮಾಡಿ ಹಾಕಿದರೆ ಆಯಿತು, ಇಲ್ಲದಿದ್ದರೆ ಸುಸ್ತಾಯಿತು ಅಂತ ಹೋದರೂ ಹೋಯಿತು. ಹಾಗೆ ಆಗೋದಿಲ್ಲ. ನಾವು ವ್ಯಾಪಾರ ಮಾಡಿದ ವಸ್ತುಗಳ ವೇಸ್ಟ್ ಯಾವುದೇ ಕಾರಣಕ್ಕೆ ಅಲ್ಲಿ ಪರಿಸರದಲ್ಲಿ ಬಿದ್ದಿರಬಾರ್ದು. ಅದಕ್ಕೆ ಸೂಕ್ತ ವ್ಯವಸ್ಥೆ ಮಾಡುವ ಕರ್ತವ್ಯ ಯಾರ್ದು? ಯಾರು ವ್ಯಾಪಾರ ಮಾಡ್ತಾರೆ ಅವರದು. ಬೀದಿ ಬದಿ ವ್ಯಾಪಾರ ಆದರೆ ಅವರದು, ಅಂಗಡಿಯವರಾದರೆ ಅಂಗಡಿಯವರದು, ಹೌದಲ್ಲ? ಅದಕ್ಕಾಗಿ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅದರ ಜೊತೆಗೆ ನಾವು ಪುರಸಭೆ ಜೊತೆ ಕೈ ಜೋಡಿಸಬೇಕು. ಹೇಗೆ? ನಮ್ಮ ಕಸವನ್ನು ವಿಂಗಡಣೆ ಮಾಡಬೇಕು. ಹೇಗೆ ವಿಂಗಡಣೆ ಮಾಡಬೇಕು? ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ. ಹಸಿ ಕಸ ಯಾವುದು? ಸಿಪ್ಪೆ, ತರಕಾರಿ. ಅಂದರೆ ನಾನು ಸಿಂಪಲ್ ಆಗಿ ಹೇಳುದಿದ್ರೆ, ಯಾವೆಲ್ಲ ವಸ್ತುಗಳು, ವೇಸ್ಟ್ ವಸ್ತುಗಳು, ತ್ಯಾಜ್ಯ ವಸ್ತುಗಳು ಮಣ್ಣಿನಲ್ಲಿ ಸೇರಿ ಕೊಳೆತು ಹೋಗ್ತದಲ್ಲ, ಅವುಗಳನ್ನು ಹಸಿ ಕಸ ಅಂತ ನಾವು ಹೇಳ್ತೇವೆ, ಆಯ್ತಾ? ಇನ್ನು ಒಣ ಕಸ ಅಂದರೆ ಯಾವುದು ಹೇಳಿ ನೋಡ? ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಒಣ ಕಸ ಅಂದರೆ. ಒಣಗಿದ ಎಲೆಗಳು ಯಾವುದರಲ್ಲಿ ಬಂತು? ಕನ್ಫ್ಯೂಸ್ ಆಯ್ತಲ್ಲ? ಈ ಕಡೆ ಒಣ ಕಸೆ, ಆ ಕಡೆ ಮಣ್ಣಿನಲ್ಲಿ ಸೇರಿ ಕೊಳೆತು ಹೋಗುವಂಥದ್ದು. ಯಾವುದು ಒಣ ಕಸ? ಒಣಗಿದ ಎಲೆಗಳು ಹಸಿ ಕಸ. ಯಾಕೆ? ಮಣ್ಣಿನಲ್ಲಿ ಸೇರಿ ಕೊಳೆತು ಹೋಗ್ತದೆ. ಒಣ ಕಸ ಅಂದರೆ ಯಾವ ವಸ್ತುಗಳನ್ನು, ತ್ಯಾಜ್ಯ ವಸ್ತುಗಳನ್ನು ಗುಜರಿಯವರು ಕೊಂಡೋಗ್ತಾರಲ್ಲ, ಅವ್ರು ಯಾಕೆ ಕೊಂಡೋಗೋದು? ಮನೆಯಲ್ಲಿ ಇಡ್ಲಿಕ್ಕ? ಯಾಕೆ ಕೊಂಡೋಗೋದು? ರೀಸೈಕಲ್, ಪುನರ್ ಬಳಕೆಗೆ ಬರುವ ಹಾಗೆ ಆ ವಸ್ತುಗಳನ್ನು ಮಾಡಲಿಕ್ಕಿದೆ. ರೀಸೈಕ್ಲಿಂಗಿಗೆ ಯಾವೆಲ್ಲ ವಸ್ತುಗಳು ಹೋಗ್ತವೆ ಅದು ಒಣ ಕಸ, ಆಯಿತಾ? ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ನೆನಪಿರಲಿ. ಇನ್ನು 3ನೇದು ಅಪಾಯಕಾರಿ ಕಸ. ಯಾವುದೆಲ್ಲ? ಗಾಜು, ಟ್ಯೂಬ್ಲೈಟ್ಸ್ಗಳು ವೇಸ್ಟ್, ಔಷಧದ ಪ್ಯಾಕೆಟ್ ಇರ್ಬೋದು ಅಥವಾ ಬಾಟ್ಲಿಗಳಿರ್ಬೋದು. ಇನ್ನು ಪ್ಲಾಸ್ಟಿಕ್. ಇನ್ನು ಇನ್ನೇನು ಅಷ್ಟೇನಾ? ಥರ್ಮೋಕೋಲ್, ಹೆಚ್ಚಾಗಿ ಬರುವಂಥದ್ದು ಥರ್ಮೋಕೋಲ್ ಅಲ್ವಾ?
ಮತ್ತು ತೆಳು ಪ್ಲಾಸ್ಟಿಕ್, ಇದೆಲ್ಲವೂ ಅಪಾಯಕಾರಿ ಕಸ. ಇದನ್ನು ಮೂರನ್ನು ಸಪರೇಟ್ ಆಗಿ ನಾವು ವಿಂಗಡಣೆ ಮಾಡಬೇಕು. ಹಸಿ ಕಸವನ್ನು ಸಾಧ್ಯವಿದ್ದರೆ ನಮ್ಮ ಮನೆಯ ಒಂದು ಕಾಂಪೌಂಡ್ನೊಳಗೆ ತೆಂಗಿನ ಮರನೋ ಅಥವಾ ಏನಾದರೂ ಇದ್ದರೆ ಅದರ ಬುಡಕ್ಕೆ ಹಾಕಿ ಅದನ್ನು ವ್ಯವಸ್ಥೆ ಮಾಡಬೇಕು. ಆ ರೀತಿ ಇಲ್ಲದಿದ್ದರೆ ಪ್ರತಿದಿನ ನಮ್ಮ ಪುರಸಭೆಯ ಗಾಡಿಗೆ ಕೊಡುವಂಥದ್ದು. ಒಣ ಕಸವನ್ನು ತಿಂಗಳಿಗೊಮ್ಮೆ ಅಥವಾ ವಾರಕ್ಕೊಮ್ಮೆ ತಗೊಳ್ತಾರೆ ಕೆಲವೊಮ್ಮೆ, ಒಟ್ಟು ಮಾಡಿ ಸಪರೇಟ್ ಆಗಿ ಕೊಡುವಂಥದ್ದು. ಅಪಾಯಕಾರಿ ತ್ಯಾಜ್ಯವನ್ನು ಅದು ಜಾಸ್ತಿ ಆಗುವುದಿಲ್ಲ, ಅದು ಒಂದು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಒಂದು ಗೋಣಿ ಚೀಲ ಇಟ್ಟು ಅದರಲ್ಲಿ ಹಾಕ್ತಾ ಇದ್ದರೆ 6 ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ಒಮ್ಮೆ ಕೊಟ್ಟರೆ ಆಯಿತು, ಅಲ್ಲಿಗೆ ಮುಗಿಯಿತು. ಆಗ ನಾವು ಜವಾಬ್ದಾರಿಯುತವಾಗಿ ಕಸ ನಿರ್ವಹಣೆಯಲ್ಲಿ ಪುರಸಭೆಯ ಜೊತೆ ಕೈ ಜೋಡಿಸಿದಂತಾಗ್ತದೆ. ಇದು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಪುರಸಭೆಯ ಜೊತೆ ಕೈ ಜೋಡಿಸಿ. ನೈರ್ಮಲ್ಯ ಮತ್ತು ಸ್ವಚ್ಛತೆಗೆ ನೀವು ಎಷ್ಟು ಅವರಿಗೆ ಸಹಕಾರ ಕೊಡ್ತೀರಿ ಅಷ್ಟು ನಿಮಗೆ ಒಳ್ಳೆಯದು. ಅದರ ಮೇಲೆ ಕಂಪ್ಲೇಂಟ್ ಬರಬಾರ್ದು, ಆಯ್ತಾ? ಇದು ಸ್ವಸಹಾಯ ಸಂಘದವರಿಗೂ ಅನ್ವಯ. ಯಾಕೆ ಸ್ವಸಹಾಯ ಸಂಘದವರಿಗೆ ಅನ್ವಯ? ಓಕೆ, ಕಸ ಉತ್ಪಾದಕರು ಯಾರು? ಒಳ್ಳೇದಾಯ್ತು, ನೀವು ಮನೆಯವರು ಅಂತ ಹೇಳಿದ್ರಿ, ನಾವು ಅಂತ ಹೇಳಲಿಲ್ಲ. ಹೆಚ್ಚಾಗಿ ಎಂತ ಹೇಳ್ತಾರೆ ಗೊತ್ತುಂಟಾ? ನಾವು ಕಸ ಉತ್ಪಾದಕರು ನಾವು ಹೌದು. ಅಂದರೆ ಮನೆಯಲ್ಲಿದ್ದವರು ಕಸ ಉತ್ಪಾದನೆ ಮಾಡೋದಿಲ್ಲ, ನೀವೇ ಮಾಡ್ತೀರಿ ಅಂತ. ಮತ್ತೆ ನಾನು ಕೆಲವೊಮ್ಮೆ ಕೇಳುವುದುಂಟು, ಕಸದ ನಿರ್ವಹಣೆ, ಈಗ ಕುಟುಂಬದಲ್ಲಿ ಕಸದ ನಿರ್ವಹಣೆ ಯಾರ ಜವಾಬ್ದಾರಿ? ಯಾರ್ದು? ಹೆಂಗಸರದ್ದು. ಎಷ್ಟು ಜನ ಹೆಂಗಸರದ್ದು ಮಹಿಳೆಯರದ್ದು ಅಂತ ಹೇಳ್ತೀರಿ? ಕೈ ಮೇಲೆ ಹಾಕಿ. ಕಸದ ನಿರ್ವಹಣೆ ಮನೆಯಲ್ಲಿ ಮಹಿಳೆಯರ ಕೆಲಸ ಅಂತ ಹೇಳುವವರು ಕೈ ಮೇಲೆ ಹಾಕಿ. ಈಗ ಕರೆಕ್ಟ್ ಬಂತು, ಈಗ ಅರ್ಥ ಆಯ್ತು, ಟ್ಯೂಬ್ಲೈಟ್ ಅಲ್ಲ ಹೊತ್ತಿತ್ತು. ಯಾರು ಕಸ ಉತ್ಪಾದನೆ ಮಾಡ್ತಾರೆ ಅವರ ಕೆಲಸ ಯಾರದು? ಆಗ ವಾಪಸ್ ಮಹಿಳೆಯರು ಅಂತ ಹೇಳ್ಬೇಡಿ. ಮಹಿಳೆಯರು ಅಡುಗೆ ಮಾಡ್ತಾರೆ, ಅಡುಗೆಯಲ್ಲಿ ಕಸ ಬರ್ತದೆ, ಆಗ ನಾನು ಅಡುಗೆ ಮಾಡ್ತೇನೆ ಅದಕ್ಕೆ ನಾನೇ ಅದರ ಜವಾಬ್ದಾರಿ ಅಂತ ಹೇಳುವುದು ತಪ್ಪು. ಯಾರೆಲ್ಲ ಊಟ ಮಾಡ್ತಾರೆ ಅವರ ಜವಾಬ್ದಾರಿ. ಕರೆಕ್ಟಾ? ಇದು ಸರಿ ಮಾಡಬೇಕು ನಾವು ಮಹಿಳೆಯರು. ಯಾಕೆ ಹೇಳ್ತೇನೆ? ಯಾಕೆಂದರೆ ಮಹಿಳೆಯರೇ ಇನ್ನು ಮುಂದುವರೆದುಕೊಂಡು ಹೋದರೆ ಕಸದ ನಿರ್ವಹಣೆ ನಂದು, ಅಡುಗೆ ಜವಾಬ್ದಾರಿ ನಂದು, ಮನೆ ಕ್ಲೀನ್ ಮಾಡೋದು ನಂದು, ಬಟ್ಟೆ ಒಗೆಯೋದು ನಂದು, ಮಕ್ಕಳನ್ನು ನೋಡಿಕೊಳ್ಳೋದು ನಂದು. ಪಾಪ ಅವರಿಗಿಂತ ಕೆಲಸ ಉಂಟು. ಅವ್ರ ಮನೆಯಲ್ಲಿದ್ದು ಏನು ಪ್ರಯೋಜನ? ಹೌದಾ? ಆಗಬಾರ್ದಾಗೆ ತಿನ್ನಲಿಕ್ಕೆ ಮಾತ್ರ ಇಲ್ಲಿ ಹೇಳ್ತೀರಿ, ಅವ್ರ ಮುಂದೆ ಹೇಳ್ತೀರಾ? ಇಲ್ಲ. ನಾನು ಯಾಕೆ ಹೇಳ್ತೇನೆ ಅಂದರೆ, ಇದು ಎಲ್ಲಿಯೂ ನಮ್ಮ ಸಮಾಜದಲ್ಲಿ ಸಮಾನತೆಗೆ ಎಲ್ಲಿಯೋ ಒಂದು ಆಚೆ ಈಚೆ ಆಗ್ತದೆ, ಬ್ಯಾಲೆನ್ಸ್ ತಪ್ಪಿ ಹೋಗ್ತದೆ. ಇದರಿಂದಾಗಿ ನಮಗೆ ಈಗ ಸಮಸ್ಯೆ ಇಲ್ಲ. ನಿಮ್ಮ ಮಕ್ಕಳು, ನಿಮ್ಮ ಹೆಣ್ಣು ಮಕ್ಕಳು ನಿಮ್ಮ ಹಾಗೇನೆ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಉಂಟಾ? ಇನ್ನು ಮುಂದಿನ ದಿನಗಳಲ್ಲಿ ಸಾಧ್ಯ ಉಂಟಾ? ಯಾಕೆ? ಅವರು ಕೂಡ ಕಲಿತಾರೆ, ಅವರು ಕೂಡ ಕೆಲಸಕ್ಕೆ ಹೋಗ್ತಾರೆ, ಅವರು ಕೆಲಸದಿಂದ ಸುಸ್ತಾಗಿ ಮನೆಗೆ ಬರ್ತಾರೆ. ಆಗ ವಾಪಸ್ ಎಲ್ಲ ನೀನೇ ಮಾಡುವಂತೆ ಅವಳು ಮೆಷಿನಾ? ಇಲ್ಲ ಅಲ್ಲ. ಪುರುಷರೇನು ಮಾಡ್ತಾರೆ? ನಾನು ಪುರುಷರನ್ನು ದೂರುವುದಿಲ್ಲ, ಸಮಾನತೆ ವಿಷಯ ಮಾತ್ರ ಮಾತಾಡೋದು. ಎಲ್ಲ ಮನೆಗಳಲ್ಲಿ ಹೀಗೆ ಆಗೋದಿಲ್ಲ, ಆದರೆ 90% ಮನೆಗಳಲ್ಲಿ ಹೀಗೆ ಆಗೋದು. ಅವರು ಬೆಳಿಗ್ಗೆ ರೆಡಿ ಮಾಡಿ ಕೊಟ್ಟದನ್ನು ತಿಂದರು, ತಗೊಂಡ್ರು, ಹೋದರು, ಅಲ್ಲಿ ಆಯಿತು, ಕೆಲಸ ಆಯಿತು, ವಾಪಸ್ ಬಂದರು, ಎಲ್ಲಿಯೋ ಕೂತ್ಕೊಂಡ್ರು, ಗಮ್ಮತ್ತು ಮಾಡಿದರು, ಮಜಾ ಮಾಡಿದರು, ಬೇಕಾದ್ದು ಹಾಕಿದ್ರು, ಬೇಕಾದ್ದು ತಿಂದರು, ಸ್ವಲ್ಪ ಹಿಡ್ಕೊಂಡು ಬಂದರು, ಆಯಿತು, ಅವರ ಕೆಲಸ ಮುಗಿದು ಬಂದು ಮನೆಯ ಮುಂದೆ ಟಿವಿಯಲ್ಲಿ. ಇಲ್ಲಿ ಒಳಗೆ ವಾಪಸ್ ಕೆಲಸದಿಂದ ಬಂದು ಇಡೀ ದಿನ ವಾಪಸ್ ಇಲ್ಲಿ ದುಡಿಬೇಕು, ಎಲ್ಲ ಮುಗಿಸಿ ಕ್ಲೀನ್ ಮಾಡಿ ಆಮೇಲೆ ಮಲಗಬೇಕು. ಇವರಿಗೆ ಬೇಗ ನಿದ್ದೆ ಬರ್ತದೆ, ಅವರಿಗೆ ನಿದ್ದೆನೇ ಇಲ್ಲ. ಬೆಳಿಗ್ಗೆ ಬೇಗ ಎದ್ದು ಯಾವ ಪರಿಪಾಠ ಇದು? ಎಲ್ಲಿ ಉಂಟು ಸಮಾನತೆ? ಬೇಡ, ಸಮಾನತೆ ಬಗ್ಗೆ ಮಾತಾಡುವುದನ್ನು ಬಿಡಿ. ಒಂದು ಚೂರಾದರೂ ಕಾಳಜಿ ಬೇಕಾ? ನನ್ನ ಮನೆಯ ಸದಸ್ಯರು ಹೇಗಿದ್ದಾರೆ, ಅವರ ಆರೋಗ್ಯ ಹೇಗೆ ಉಂಟು? ಮಹಿಳೆಯರಿಗೆ ಕೆಲವು ದಿನಗಳಲ್ಲಿ ತೊಂದರೆ ಇರ್ತದೆ, ಹೌದಾ? ಯಾವುದೇ ದಿನಗಳಲ್ಲಿ ಕೆಲಸ ಮಾಡುವಾಗ ಆ ದಿನಗಳಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ, ಆದರೆ ಏನು ಮಾಡ್ತಾರೆ ಪಾಪ, ಮಾಡಲೇಬೇಕು. ಸೊ ಇದೆಲ್ಲ ವಿಚಾರಗಳನ್ನು ಗಮನದಲ್ಲಿ ತಗೊಂಡು ಕಸದ ನಿರ್ವಹಣೆ ವಿಚಾರಕ್ಕೆ ಬಂದಾಗ ನಮ್ಮ ಮಕ್ಕಳಿಗೆ ನಾವು ಕಲಿಸಬೇಕು. ನೋಡು ಪುಟ್ಟ, ಹೀಗೆ ಹಾಕು ಕಸವನ್ನು. ಮತ್ತು ಯಜಮಾನರು ಬೆಳಿಗ್ಗೆ ಹೋಗುವಾಗ ಅವರ ಕೈಯಲ್ಲಿ ಕಸ ಎಲ್ಲೆಲ್ಲಿ ಬಿಸಾಡ್ಲಿಕ್ಕಲ್ಲ, ಆ ಕಂಪೌಂಡಿಗೆ ಬಿಸಾಡು, ಆ ತೋಡಿಗೆ ಬಿಸಾಡಿ, ಅಲ್ಲಿ ಹೋಗಿ ಬೈಕಲ್ಲಿ ಹೋಗುವಾಗ ಹೀಗೆ ಅದಲ್ಲ. ಕಸದ ಸಂಗ್ರಹಣೆ ಅವರು ಬರುವಾಗ ಅವರ ಕೈಯಲ್ಲಿ ನೀವು ಕೊಟ್ಟರೆ ನೀವು ಒಳ್ಳೇದು, ತೊಂದರೆ ಇಲ್ಲ. ನೀವು ಬ್ಯುಸಿ ಇದ್ರೆ ಸ್ವಲ್ಪ ಹೇಳೋದು, ನಾನು ಅವರಿಗೂ ಜವಾಬ್ದಾರಿ ಕಲಿಸಿ ಅಂತ ನಾನು ಹೇಳೋದು ಅಷ್ಟೇ. ಅರ್ಥ ಆಯ್ತಾ? ಇವತ್ತೇ ಹೋಗಿ ನಾನು ಕಜಾವು ಇರ್ನ ಅದೆಲ್ಲ ಬೇಡ, ಆಯ್ತಾ? ಸೊ ಈ ವಿಚಾರಗಳಲ್ಲಿ
ನಮ್ಮ ಪುರಸಭೆ ಜೊತೆಗೆ ನೀವು ಈ ವಿಚಾರಗಳಲ್ಲಿ ಕೈ ಜೋಡಿಸಿದರೆ ಪುರಸಭೆ ನಿಮ್ಮ ಜೊತೆ ಯಾವಾಗಲೂ ಸಹಕಾರದಲ್ಲಿ ಇರ್ತದೆ, ನಿಮಗೆ ತೊಂದರೆ ಆಗೋದಿಲ್ಲ. ಇನ್ನು ತೊಂದರೆ ಆದಾಗ, ನಿಮ್ಮಿಂದ ತೊಂದರೆ ಆಯಿತು, ಕಂಪ್ಲೇಂಟ್ ಬಂತು, ಸುವ್ಯವಸ್ಥೆಗೆ ತೊಂದರೆ ಆಯಿತು, ನಿಮ್ಮನ್ನು ಏಕಾಏಕಿ ಎಬ್ಬಿಸುವುದಿಲ್ಲ. ನಿಮಗೆ ನೋಟಿಸ್ ಕೊಡ್ತಾರೆ, ಮಾಹಿತಿ ಕೊಡ್ತಾರೆ, ಬಂದು ಹೇಳ್ತಾರೆ, ನೋಡಿ ಇದು ಇಂಥ ಸಮಸ್ಯೆ ಇದೆ, ಇಲ್ಲಿ ನೀವು ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ, ಬೇರೆ ಜಾಗ ನೋಡಿ, ಅಥವಾ ಬೇರೆ ಜಾಗ ಅವರೇ ಹೇಳ್ತಾರೆ, ಅಥವಾ ನೀವು ನೋಡುದು. ಎಲ್ಲಿ ಅದು ಬೇರೆಯವರಿಗೆ ಮತ್ತು ಪುರಸಭೆಯ ಸುವ್ಯವಸ್ಥೆಗೆ ತೊಂದರೆ ಆಗದಾಗೆ ವ್ಯಾಪಾರ ಮಾಡುವಂಥ ಕೆಲಸ ಯಾರ್ದು? ನಿಮ್ಮದು. ಅರ್ಥ ಆಯ್ತಾ? ಎರಡು ವಿಚಾರ ನಡೀತದೆ. ಒಂದು, ನಿಮ್ಮ ಸಹಕಾರದಿಂದ ಪುರಸಭೆ ನಿಮ್ಮ ಜೊತೆ ನಿಲ್ತದೆ. ನಿಮ್ಮ ವ್ಯಾಪಾರದಿಂದಾಗಿ ಪುರಸಭೆಗೆ ತೊಂದರೆ ಆದರೆ ಪುರಸಭೆ ನಿಮಗೆ ಚೇತಾವಣೆ ಕೊಡ್ತದೆ, ಹೀಗೆ ಮಾಡಬೇಡಿ, ಸರಿ ಮಾಡಿ ಅಂತೇಳಿ. ಅದಕ್ಕೂ ನೀವು ಬಗ್ಗದಿದ್ರೆ, ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದರೆ, ಈಚೆ ಪುರಸಭೆಯವರು ಈಚೆ ಬಂದ ಕೂಡಲೇ ಹೋಯ್ತು MLAಗೆ ಫೋನ್, ಫೋನ್ ಮಲ್ಪ ಅಂತೇಳಿ ಫೋನ್ ಹೋಯ್ತು MLAಗೆ ಫೋನ್ ಮಾಡಿ ಇಂಚ ತೊಂದರೆ ಕೊರೊಂದುಲ್ಲೇರಿ ಎಂಕ್ ಮೂಲು ಲಕ್ಕರೆ ಪಣ್ತೇರೆ, ಅಂಚೆ ಪಣ್ತೇರೆ, ಇಂಚೆ ಪಣ್ತೇರೆ ಅಂತೇಳಿ ಆಯಿತು. MLA ಪುರಸಭೆಗೆ ಫೋನ್ ಮಾಡಿದರು, ಆಯಿತು. ಪುರಸಭೆಯವರು ವಾಪಸ್ ಅಲ್ಲಿ ಬಂದಾಗ ಅವರಿಗೆ ಅವರ ಕಾರ್ಯಾಚರಣೆಗೆ ತೊಂದರೆ ಆಗ್ತದೆ ಇಲ್ವಾ? ಈಗ MLAಗೆ ಫೋನ್ ಮಾಡಬೇಕಾ ಅಥವಾ ಅವರು ಕೊಟ್ಟ ನಿರ್ದೇಶನಗಳನ್ನು ಪಾಲಿಸಬೇಕಾ? MLAಗೆ ನಿಮ್ಮ ಒಂದು ಬೀದಿ ಬದಿ ವ್ಯಾಪಾರ ಅವರಿಗೆ ಇಷ್ಟು ದೊಡ್ಡ ಕ್ಷೇತ್ರ ಇರುವಾಗ ಎದ್ದಕ್ಕೆ ಕೂತಕ್ಕೆ MLAಗೆ ಫೋನ್ ಮಾಡಿದರೆ ಅವರು ಹೇಗೆ ಅವರ ಕೆಲಸಗಳನ್ನು ಮಾಡಬೇಕು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಚಾರಕ್ಕೆ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಹೋಗುವುದು ಸರಿಯಲ್ಲ. ಬದಲಾಗಿ ಕ್ರಮ ಪ್ರಕಾರ ನೀವು ನಡ್ಕೊಳ್ಳಿ, ಯಾರು ನಿಮಗೆ ತೊಂದರೆ ಮಾಡುವುದಿಲ್ಲ. ಅರ್ಥ ಆಯ್ತಾ? ಇನ್ನು ಎಲ್ಲ ವ್ಯಾಪಾರಗಳನ್ನು ಬೀದಿ ಬದಿ ವ್ಯಾಪಾರದಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ಯಾವುದೆಲ್ಲ? ಯಾವ ವ್ಯಾಪಾರ ಮಾಡಬಾರ್ದು? ಕೆಲವುದಕ್ಕೆಲ್ಲ ಲೈಸೆನ್ಸ್ ಎಲ್ಲ ತಗೊಳ್ಳಿಕ್ಕಿರ್ತದೆ. ಅಂತಹ ವ್ಯಾಪಾರಗಳನ್ನು ಬೀದಿ ಬದಿ ವ್ಯಾಪಾರದಲ್ಲಿ ನೀವು ಇನ್ಕ್ಲೂಡ್ ಮಾಡಲಿಕ್ಕೆ ಇಲ್ಲ, ನೀವು ಮಾಡ್ತಾ ಇಲ್ಲ, ಹೆಚ್ಚಾಗಿ ಮಾಡೋದಿಲ್ಲ, ಯಾರು ಕೂಡ ಗೊತ್ತುಂಟು ಎಲ್ಲರಿಗೆ. ಆದರೆ ಮಾಡ್ತಾ ಇರುವ ವ್ಯಾಪಾರ ಏನಾಗಬೇಕು? ಕಾನೂನು ಪ್ರಕಾರವಾಗಿ ಸರಿ ಇರಬೇಕು. ಅರ್ಥ ಆಯ್ತಾ? ಈಗ ನಿಮಗೆ ID ಕಾರ್ಡ್ ಕೊಡ್ತಾರೆ. ID ಕಾರ್ಡ್ ಎಷ್ಟು ವರ್ಷಕ್ಕೆ? ಅದು ಎಷ್ಟು ವರ್ಷಕ್ಕೆ? ಅವರು ಹೇಳಿ, ಎಷ್ಟು ವರ್ಷಕ್ಕೆ ID ಕಾರ್ಡ್? 1 ವರ್ಷ. ಅದು ನೆನಪಿಟ್ಕೊಳ್ಬೇಕು ನೀವು. ID ಕಾರ್ಡ್ ಉಂಟು ಅಂತ ಹೇಳಿದರೆ ಎಂಕ ಪುರಸಭೆಡ್ದು ಲೈಸೆನ್ಸ್ ಸಿಕ್ಕದುಂಡು. ಲೈಸೆನ್ಸಿಗೂ ಗುರುತಿನ ಚೀಟಿಗೂ ವ್ಯತ್ಯಾಸ ಇದೆ. ಇದು ಲೈಸೆನ್ಸ್ ಅಲ್ಲ. ಲೈಸೆನ್ಸ್ ಯಾರಿಗೆ ಕೊಡೋದು? ಯಾರು ಅಂಗಡಿ ನಡೆಸ್ತಾ ಇದ್ದಾರೆ ಅವರಿಗೆ ಲೈಸೆನ್ಸ್ ಕೊಡೋದು. ನಿಮಗೆ ತಾತ್ಕಾಲಿಕವಾಗಿ ವ್ಯಾಪಾರ ಮಾಡಲಿಕ್ಕೆ ಏನು ಕೊಡೋದು? ID ಕಾರ್ಡ್ ಕೊಡೋದು. ಇನ್ನೊಂದು ಕೊಡ್ತಾರೆ, ಅದರ ಜೊತೆಗೆ ಏನು ಕೊಡ್ತಾರೆ? ವೆಂಡಿಂಗ್ ಸರ್ಟಿಫಿಕೇಟ್, ಮಾರಾಟ ಪ್ರಮಾಣ ಪತ್ರ ಅಂತ ಕೊಡ್ತಾರೆ. ಆಯಿತಾ? ಅದು ಕೊಟ್ಟಿದ್ಯಾ? ಇನ್ನು ಕೊಡಬೇಕಾ? ಓಕೆ, ಇನ್ನು ಕೊಡಲಿಕ್ಕಿದೆ. ಮಾರಾಟ ಪ್ರಮಾಣ ಪತ್ರ, ಇಂಥವ್ರು ಇಂಥ ಜಾಗದಲ್ಲಿ ಇಂಥ ವ್ಯಾಪಾರವನ್ನು ಮಾಡ್ತಾರೆ ಅಂತೇಳಿ. ಆಯಿತಾ? ಅದನ್ನು ಕೊಡ್ತಾರೆ. ಈಗ ಇದು ಎರಡೂ ಕೂಡ ನಿಮಗೆ ಲೈಸೆನ್ಸಿಗೆ ಸಮ ಅಲ್ಲ, ಅದನ್ನು ನೀವು ತಿಳ್ಕೊಳ್ಬೇಕು. ಆಯಿತಾ? ಪರ್ಮನೆಂಟ್ ಕೂಡ ಅಲ್ಲ. ಪ್ರತಿ ವರ್ಷ ಅದನ್ನು ಪುರಸಭೆ ರಿನ್ಯೂವಲ್ ಮಾಡಿ ಕೊಡ್ತದೆ. ಅರ್ಥ ಆಯ್ತಾ? ರಿನ್ಯೂವಲ್ ಮಾಡಿ ಕೊಡ್ತದೆ. 1 ವರ್ಷ ಆದಾಗ ಅದು ಅವಧಿ ಮುಗೀತದೆ, ಅದರಲ್ಲಿ ಡೇಟ್ ಉಂಟು, ಅದಕ್ಕೆ ನಿಮಗೆ ಅದನ್ನು ರಿನ್ಯೂವಲ್ ಮಾಡಿ ಕೊಡ್ತಾರೆ. ಈಗ ನೀವು ಅಧಿಕೃತ ಬೀದಿ ವ್ಯಾಪಾರಿಗಳಂತ ಹೇಳಲಿಕ್ಕೆ ಇದೆರಡು ಸಾಕು. ಯಾವುದು? ID ಕಾರ್ಡ್ ಮತ್ತು ಪ್ರಮಾಣ ಪತ್ರ, ಮಾರಾಟ ಪ್ರಮಾಣ ಪತ್ರ. ಆಯಿತಾ? ಇದೆರಡಿದ್ರೆ ನೀವು ಅಧಿಕೃತ ಬೀದಿ ಬದಿ ವ್ಯಾಪಾರಿಗಳು. ಈಗ ನೀವು ವ್ಯಾಪಾರ ಮಾಡುವಾಗ ಈ ಕಾರ್ಡನ್ನು ಅಥವಾ ನಿಮ್ಮ ಮಾರಾಟ ಪ್ರಮಾಣ ಪತ್ರವನ್ನು ನೀವು ಇಟ್ಕೊಳ್ಬೇಕು ನಿಮ್ಮ ಹತ್ರ. ಲ್ಯಾಮಿನೇಷನ್ ಮಾಡಿಕೊಳ್ಳಿ, ಲ್ಯಾಮಿನೇಷನ್ ಮಾಡಿಯೇ ಕೊಡ್ತಾರೆ ನಿಮಗೆ, ಇಟ್ಕೊಳ್ಬೇಕು. ಮತ್ತು ಇನ್ನೊಂದು ಕೆಲವು ವಿಚಾರಗಳಿರ್ತವೆ. ಹೇಗಂತ ಹೇಳಿದರೆ, ನಾನು ಬೀದಿ ಬದಿ ವ್ಯಾಪಾರಿ ಆದರೆ ನಾನೆಂತ ಮಾಡೋದು? ನನ್ನ ಹತ್ರ ID ಕಾರ್ಡ್ ಇದೆ ಮತ್ತು ವೆಂಡಿಂಗ್ ಸರ್ಟಿಫಿಕೇಟ್ ಇದೆ, ಪ್ರಮಾಣ ಪತ್ರ ಇದೆ. ನಾನೊಂದು 4 ಜನರನ್ನು 4 ಹಾಕಿ ಕೂತ್ಕೊಳಿಸುವುದು, ಬೇರೆ ಬೇರೆ ಜಂಕ್ಷನ್ಗಳಲ್ಲಿ ಕೂತ್ಕೊಳಿಸುವುದು ನಾನು. ಆಯಿತಾ? ಅವರಿಗೊಂದು ಕೌಂಟರ್ ಕೊಡೋದು, ಇಲ್ಲಿ ಕೂತ್ಕೊಳ್ಳಿ ಅಂತೇಳಿ ಕೂತ್ಕೊಳಿಸಿ ಅವರ ಹತ್ರ ವ್ಯಾಪಾರ ಮಾಡಿಸುವುದು. ಎಲ್ಲ ಸರಕನ್ನು ನಾನು ಅವರಿಗೆ ಪೂರೈಸೋದು, ಬೆಳಿಗ್ಗೆಲ್ಲ ಪೂರೈಸೋದು 4 ಜನರಿಗೆ. ಸಂಜೆ ಕಲೆಕ್ಷನ್ ಮಾಡೋದು. ಸರಿಯಾ? ಮಾಡ್ಬೋದಾ ಹೇಳಿ? ಮಾಡ್ಬೋದಾ? ತಲೆ ಸರಿ ಅಲ್ಲಾಡೋದಿಲ್ಲ, ಹೀಗೆ ಕೂಡ ಅಲ್ಲ ಹೀಗೆ ಕೂಡ ಅಲ್ಲ, ಹೇಗೆ? ಮಾಡ್ಬೋದಾ? ನೀವು ಅವರು ಹೇಳ್ತಾ ಇದ್ದಾರೆ, ನೀವೆಂತ ಹೇಳಿದ್ರಿ? ಮಾಡ್ಬೋದು ಹೇಳಿದ್ರಾ?
ಕೇಳ್ತಾ ಇಲ್ಲ. ಅರ್ಥ ಆಗ್ಲಿಲ್ವಾ? ಕಲೆಕ್ಷನ್ ಅಂದ್ರೆ ಏನು ಅಂತನಾ? ಕಚ್ಚಾ ಉದಾಹರಣೆಗೆ ಹೇಳ್ತೇನೆ ನಾನು. ಮುಸುಂಬಿ ಜ್ಯೂಸ್ ಮಾಡುವ ಯಂತ್ರ, ಅದು ನಾನು ಹಾಕುದು. ನಂದೊಂದು 5 ಯಂತ್ರಗಳುಂಟು. ನಾನು 5 ಜನರನ್ನು 5 ಕೌಂಟರ್ಗಳಲ್ಲಿ ಕುತ್ಕೊಳಿಸುವುದು ಯಂತ್ರ ಕೊಟ್ಟು. ಬೆಳಿಗ್ಗೆ ಪ್ರತಿಯೊಬ್ಬರಿಗೆ ನಾನು ಮುಸುಂಬಿಗಳನ್ನು ಸಪ್ಲೈ ಮಾಡೋದು, ಆಯಿತಾ? 1 ಗೋಣಿ ಕೊಡೋದು ನಾನು ಅವರಿಗೆ. ಅವರು ಅದರಲ್ಲಿ ವ್ಯಾಪಾರ ಮಾಡ್ತಾರಲ್ಲ, ಸಂಜೆ ಹೋಗ್ತಾ ನಾನು ಎಷ್ಟು ವ್ಯಾಪಾರ ಮಾಡಿದ್ದಾರೆ ಅಷ್ಟನ್ನು ಹಣವನ್ನು ಅವರ ಹತ್ರ ತಗೊಳ್ಳೋದು. ಅವರಿಗೆ ದಿನದ ಮಜೂರಿ ಕೊಡೋದು. ಕಲೆಕ್ಷನ್ ನನ್ನ ಹತ್ರ, ಕಚ್ಚಾ ಸಾಮಗ್ರಿ ನನ್ನದು, ಮೆಷಿನ್ ನನ್ನದು, ಕೌಂಟರ್ ನನ್ನದು. ಎಷ್ಟು? 5. ಅರ್ಥ ಆಯ್ತಾ? ಅವರು ಏನು ಮಾಡೋದು? ದಿನ ಮಜೂರಿಗೆ ಕೆಲಸ ಮಾಡೋದು. ಇದನ್ನು ಮಾಡಬಹುದಾ? ಅಲೌಡ್ ಇದೆಯಾ? ಇದು ಮಾಡಲಿಕ್ಕೆ ಅಲೌಡ್ ಇಲ್ಲ. ಯಾಕೆಂದರೆ ಮಾಡ್ತಾರಾದರೆ ಅವರನ್ನು ಯಾರನ್ನು ನಾನು ಕೂತ್ಕೊಳಿಸಿದ್ದೇನೆ 5 ಜನ, ಅವರ ಹೆಸರಲ್ಲಿ ID ಕಾರ್ಡ್ ಇರಬೇಕು. ಅರ್ಥ ಆಯ್ತಾ? ಅವರ ಹೆಸರಲ್ಲಿ ID ಕಾರ್ಡ್ ಇರಬೇಕು. ನಾನು ಅದರಲ್ಲಿ ಬಿಸ್ನೆಸ್ ಮಾಡೋದಲ್ಲ. ನನಗೆ ಮಾಡಲಿಕ್ಕೆ ಆಗ್ತದೆ ಅಂದರೆ 5 ಜನ ಕೂತ್ಕೊಳಿಸಿ ಅವರ ಹತ್ರ ಕಲೆಕ್ಷನ್ ಮಾಡಿ ಅವರ ಹತ್ರ ವ್ಯಾಪಾರ ಮಾಡಿಸಿ ಅವರಿಗೆ ದಿನ ಮಜೂರಿ ಕೊಟ್ಟು ಇದು ಬೀದಿ ಬದಿ ವ್ಯಾಪಾರ ಆಗುವುದಿಲ್ಲ. ಒಂದು ವೇಳೆ ಅಂತಹ ವಿಷಯ ಕಂಡು ಬಂದರೆ ಪುರಸಭೆಗೆ ID ಕಾರ್ಡ್ ಇಲ್ಲ ಅಲ್ಲಿ ಕೂತವರ ಹತ್ರ, ಮಾರಾಟ ಪ್ರಮಾಣ ಪತ್ರ ಇಲ್ಲ ಕೂತವರ ಹತ್ರ, ಯಾರೋ ಮಾಡಿಸ್ತಾರೆ, ಇವರು ಮಾಡ್ತಾರೆ, ನಮ್ಮ ಪುರಸಭೆಗೆ ಅವರನ್ನು ಎಬ್ಬಿಸುವ ಹಕ್ಕಿದೆ, ಕರ್ತವ್ಯ ಇದೆ, ಅದನ್ನು ಅವ್ರು ಮಾಡ್ತಾರೆ. ಅರ್ಥ ಆಯ್ತಾ? ಅಂಥೇಳಿ ನನಗೆ ಸರಿ ಅಂತ ಕಾಣುವುದನ್ನು ನಾನು ಮಾಡುವುದಲ್ಲ. ಪುರಸಭೆಯ ಜೊತೆಗೆ ನಾವು ಕೈ ಜೋಡಿಸಬೇಕು. ಪುರಸಭೆಯ ನಾನು ಆಗದಿಂದ ಹೇಳ್ತಾ ಇದ್ದೇನೆ 3 ವಿಚಾರಗಳು: ಆರೋಗ್ಯ, ಸ್ವಚ್ಛತೆ, ಸುವ್ಯವಸ್ಥೆ, ಸಂಚಾರ ಸುವ್ಯವಸ್ಥೆ. ಆಯಿತಾ? ಇದನ್ನು 3 ನಾವು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಆಗ ನಮಗೆ ತೊಂದರೆ ಆಗುವುದಿಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕು. ಇನ್ನು ಈಗ ನಾವು ಬಂದವರಲ್ಲಿ ಎಷ್ಟು ಜನ ವ್ಯಾಪಾರ ಮಾಡ್ತಾ ಇದ್ದೀರಿ? ಈಗ ಎಲ್ಲರೂ ಮಾಡ್ತಾ ಇದ್ದೀರಾ? ಓಕೆ. ಈಗ ಏನಾಗಿದೆ ಅಂತ ಹೇಳಿದರೆ, ಈ ಕೋವಿಡಿಂದಾಗಿ ವ್ಯಾಪಾರ ಮಾಡಲಿಕ್ಕೆ ಕೆಲವರಿಗೆ ತೊಂದರೆ ಆಗಿ ಕೆಲವರು ಊರಿಗೆ ಹೋಗಿದ್ದಾರೆ, ವಾಪಸ್ ಬರಲಿಲ್ಲ.
ಕೆಲವರು ವ್ಯಾಪಾರ ನಿಲ್ಲಿಸಿದ್ದಾರೆ ಅಲ್ವಾ? ಹೌದಲ್ಲ? ಹೌದು, ನಿಲ್ಲಿಸಿದ್ದಾರೆ. ಈಗ ನಿಲ್ಲಿಸಿದ ವ್ಯಾಪಾರವನ್ನು ಪುನರ್ ಪ್ರಾರಂಭಿಸಲಿಕ್ಕೆ ಅಥವಾ ಹಣನೇ ಇಲ್ಲ, ಇಷ್ಟರವರೆಗೆ ಜೀವನೋಪಾಯಕ್ಕೆ ಭಾರಿ ತೊಂದರೆ ಆಯಿತು ಈ ಲಾಕ್ಡೌನ್ ಟೈಮಲ್ಲಿ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಅಂಥವರಿಗೆ ಒಂದು ತುರ್ತು ನೆರವು ಕೊಡಲಿಕ್ಕಾಗಿ ಕೇಂದ್ರ ಸರ್ಕಾರದಿಂದ PM ಸ್ವಾನಿಧಿ ಯೋಜನೆ ಅಂತ ಬಂದಿದೆ. ಪ್ರಧಾನಮಂತ್ರಿಗಳ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಆತ್ಮನಿರ್ಭರ್ ಯೋಜನೆ ಅಂತ ಇದೆ, ನಿಧಿ ನೆರವು. ಆಯಿತಾ? ಈ ಯೋಜನೆ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ರೂಪಾಯಿ ಸಾಲವನ್ನು 1 ವರ್ಷದ ಅವಧಿಗೆ ಒದಗಿಸುವಂತಹ ಒಂದು ಯೋಜನೆ. ಎಷ್ಟು? 10,000 ರೂಪಾಯಿ ಸಾಲ 1 ವರ್ಷದ ಅವಧಿಗೆ. 1 ವರ್ಷದೊಳಗೆ ಅವರು ಕಂತಲ್ಲಿ ಮರುಪಾವತಿ ಮಾಡಬೇಕು. ಇದರಲ್ಲಿ ಏನು ಪ್ರಯೋಜನ? 10,000ನಾ ಅಂತ ನೀವು ಕೇಳ್ಬೋದು, ಖಂಡಿತ ಕೇಳ್ತೀರಿ ನೀವು. ಅದಕ್ಕಿಂತ ಅಲ್ಲಿ ಜಾಸ್ತಿ ಸಿಗ್ತದೆ, ಇಲ್ಲಿ ಜಾಸ್ತಿ ಸಿಗ್ತದೆ. 10,000ದಲ್ಲಿ ಎಂತ ಆಗ್ತದೆ ನನಗೆ ಹೇಳಿ? 10,000ದಲ್ಲಿ ಎಂತ ಆಗುದಿಲ್ಲ ಅಲ್ವಾ? ಏನಾದ್ರೂ ಆಗ್ತದಲ್ಲ? ನಾವು ಮಾಡ್ತಾ ಇರೋದು ಬೀದಿ ಬದಿ ವ್ಯಾಪಾರ. ಬೀದಿ ಬದಿ ವ್ಯಾಪಾರ ಅಂದರೆ ಸಣ್ಣ ಪ್ರಮಾಣದ ವ್ಯಾಪಾರ, ಕರೆಕ್ಟಾ? ನಾವು ಅಂಗಡಿಗೆ ಲಕ್ಷ ಕಟ್ಟಲೇಬೇಕು. ನಮ್ದು ಅಂಗಡಿ ಅಲ್ಲ, ನಮ್ದು ಸಣ್ಣ ಪ್ರಮಾಣದ ವ್ಯಾಪಾರ, ಜೀವನೋಪಾಯಕ್ಕಾಗಿ ಒಂದು ದಾರಿ ಅಲ್ವಾ? ಸೊ ಕೂಡಲೇ ತುರ್ತು ನೆರವು ಕೊಡ್ಲಿಕ್ಕಾಗಿ 10,000 ಸಾಲವನ್ನು ಬ್ಯಾಂಕ್ ಸಾಲದ ಮೂಲಕ ಒದಗಿಸಲಾಗ್ತದೆ. ಆಮೇಲೆ ಒಂದು ವೇಳೆ ನೀವು 1 ವರ್ಷದೊಳಗೆ ಕರಾರುವಕ್ಕಾಗಿ ಮರುಪಾವತಿ ಮಾಡಿದ್ರೆ ಬರುವ ವರ್ಷ ನಿಮ್ಗೆ ಅದಕ್ಕಿಂತ ಡಬಲ್ ಸಾಲವನ್ನು ಬ್ಯಾಂಕಿನವರು ಕೊಡಬೇಕು, ನಿಮ್ಗೆ ಬೇಕಾದ್ರೆ ಮಾತ್ರ. 10,000 ತಗೊಂಡಿದ್ದಿ, ಮರುಪಾವತಿ ತಗೋ 20,000 ಅಂತ ಅವರು ಕೊಡುದಿಲ್ಲ. ನಿಮ್ಗೆ ಬೇಕಿದ್ರೆ ಮಾತ್ರ ಅವರು ಕೊಡ್ತಾರೆ, ಅರ್ಥ ಆಯ್ತಾ? ಬೇಕಿದ್ರೆ ಹೆಚ್ಚಿನ ಸಾಲವನ್ನು. ಇದಕ್ಕೆ 3 ಉದ್ದೇಶಗಳಿವೆ. ಒಂದು, ತುರ್ತು ಹಣದ ಅವಶ್ಯಕತೆಯನ್ನು ಒದಗಿಸುವುದಕ್ಕಾಗಿ, ತುರ್ತು ಬಂಡವಾಳದ ಅವಶ್ಯಕತೆಯನ್ನು ಒದಗಿಸುವುದಕ್ಕಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ 10,000 ಸಾಲದ ಒಂದು ಯೋಜನೆ ಇದಾಗಿದೆ. ಆಯ್ತಾ? ಇದರಲ್ಲಿ 7% ಬಡ್ಡಿ ಸಹಾಯಧನ ಇದೆ. ಈಗ ಎಷ್ಟು ಬಡ್ಡಿ ಇದೆ? ಬ್ಯಾಂಕ್ ಬಡ್ಡಿ ಎಷ್ಟು? ಜನರಲಿ ಎಷ್ಟುಂಟು? ಹೌದಾ? ಉಳಿದ ಕಡೆ SBI ಅದೆಲ್ಲ ಇದು ಪರ್ಸನಲ್ ಅಲ್ಲ, ಇದು ಪರ್ಸನಲ್ ಲೋನ್ ಅಲ್ಲ. ಹೌದು, ಪರ್ಸನಲ್ಗೆ ಮತ್ತು 14% ಅಲ್ಲ ಉಂಟು. ಇದು PM ಸ್ವಾನಿಧಿ. ಅವರಿಗೆ ಬ್ಯಾಂಕ್ಗಳಿಗೆ ಅವರದ್ದೇ ಆದ ಒಂದು ಇಂಟ್ರೆಸ್ಟ್ ಸ್ಲ್ಯಾಬ್ ಇದೆ, ಅದರ ಪ್ರಕಾರ ಹಾಕ್ತಾರೆ. ಎಷ್ಟು ಹಾಕಿದರೂ ಕೂಡ ಒಂದು 10% ಬಡ್ಡಿ ಬಂತು ಅಂತ ಯೋಚಿಸುವ. 10%, ಅದರಲ್ಲಿ 7% ನಿಮ್ಮ ಪರವಾಗಿ ಸರ್ಕಾರ ಭರಿಸ್ತದೆ. ನೀವು ಪಾವತಿಸಬೇಕಾದೆಷ್ಟು? ಎಷ್ಟು? 3% ಮಾತ್ರ. ಒಂದು ವೇಳೆ ನಿಮ್ಮ ಅದರಷ್ಟಕ್ಕೆ 8% ಅಂತ ಆದರೆ ನೀವು ಪಾವತಿಸಬೇಕೆಷ್ಟು? 1%. 7% ಸರ್ಕಾರ ಕೊಡ್ತದೆ. 8% ಅಂತ ಆದರೆ 7% ಸರ್ಕಾರ ಕೊಡ್ತದೆ, 1% ನೀವು ಕೊಡಬೇಕು. ಅರ್ಥ ಆಯ್ತಾ? ಸೊ ಕಡಿಮೆ ಬಡ್ಡಿ ದರ ಅಥವಾ ಬಡ್ಡಿ ಸಹಾಯಧನದಲ್ಲಿ ಈ ಒಂದು ಯೋಜನೆ ನಡೀತದೆ. 1 ವರ್ಷದೊಳಗೆ ನೀವು ಮರುಪಾವತಿ ಮಾಡುವಂಥದ್ದು. ಸೊ ತುರ್ತು ಬಂಡವಾಳವನ್ನು ಒದಗಿಸುವಂಥ ಒಂದು ಯೋಜನೆ. ಎರಡನೇದು, ನಮ್ಮ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಮರುಪಾವತಿಯ ಒಂದು ಹವ್ಯಾಸವನ್ನು ಬೆಳೆಸಲಿಕ್ಕಾಗಿ ಈ ಒಂದು ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಮರುಪಾವತಿಯ ಹವ್ಯಾಸ ಅಂದರೆ ಎಂಥದ್ದು? ನಮಗೆ ಯಾವತ್ತೂ ಒಂದು ಅಭ್ಯಾಸ, ಸಾಲ ತಗೊಂಡುವಲ್ಲ, ತಗೊಂಡದ್ದು ಮಾತ್ರ ಮತ್ತೆ ಮರ್ತೇ ಹೋಯ್ತು. ಯಾಕೆಂದರೆ ನಮಗೆ ಅವಶ್ಯಕತೆಗಳು ಅಷ್ಟು ಉಂಟು. ಮರುಪಾವತಿ ಮಾಡಲಿಕ್ಕೆ ಹೋಗುವಾಗ ಇಲ್ಲಿ ಎಟಕುದಿಲ್ಲ, ಅದಕ್ಕೆ ಬೇಡ ಹೇಳುದು. ಅಥವಾ ಇನ್ನೊಬ್ರು ಹೇಳಿದ ಅವು ಗೌರ್ಮೆಂಟ್ ದತ್ತಿ ದಾಲಾಪುಜ ಅವು ಮನ್ನಾಪುಂಡು ಬಿಡುದು ಬಿಡಲ ಅಂತ ಹೀಗೆ ಹೇಳುವವರು ತುಂಬ ಜನ ಇರ್ತಾರೆ. ಸೊ ಅದಕ್ಕಾಗಿ ನಾವು ಸಾಲವನ್ನು ಮರುಪಾವತಿ ಮಾಡುವುದಿಲ್ಲ. ಅದಕ್ಕೆ ಸರ್ಕಾರ ಕೂಡ ಎಂತ ಮಾಡಿದೆ, ಈಗ ಎಲ್ಲ ಯೋಜನೆಗಳಲ್ಲಿ ನೇರ ಸಹಾಯಧನವನ್ನು ಕ್ಯಾನ್ಸಲ್ ಮಾಡಿ ಬಡ್ಡಿ ಸಹಾಯಧನವನ್ನು ಕೊಡ್ತಾ ಇದೆ. ಅದು ಕೂಡ ಸಾಲದ ಮೇಲೆ ಬಡ್ಡಿ ಸಹಾಯಧನ. ಬ್ಯಾಂಕ್ಗಳ ಕೈಯಲ್ಲಿ ಎಲ್ಲ ನಿಯಂತ್ರಣ ಇದೆ. ಈಗ ನೀವು ಒಂದು ಸಾಲ ಮಾಡಿದರೆ ಅದರ ಹೌದಾ, ಕಾರ್ಪೊರೇಷನ್ ಬ್ಯಾಂಕಲ್ಲಿ 7.3 ನೀವೆಷ್ಟು ಕಟ್ಟಬೇಕು? 7.3 ಬ್ಯಾಂಕಿದ್ದು ಇಂಟ್ರೆಸ್ಟ್ ಆದರೆ, ಹೌದು ಅದೇ ಹೇಳಿದೆ ನಾನು, ಬ್ಯಾಂಕಿಗೆ ವ್ಯತ್ಯಾಸ ಉಂಟು. ಕಾರ್ಪೊರೇಷನ್ ಬ್ಯಾಂಕಲ್ಲಿ 7.3, ನೀವೆಷ್ಟು % ಕಟ್ಟಬೇಕು? ಹೇಗೆ? ಹೌದು 7.3 ಇಲ್ಲ 0.3 ಗೊತ್ತಾಯ್ತಾ? 0.3 ಅಂದರೆ 100ರಲ್ಲಿ ನೀವು 3 ರೂಪಾಯಿ ಮಾತ್ರ ಕಟ್ಟಲಿಕ್ಕೆ. ಹೌದಾ? ಓಕೆ, ಮತ್ತೆ ಅದು ಡಿಸ್ಕಸ್ ಮಾಡುವ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, 7% ಬಡ್ಡಿ ಸಹಾಯಧನ ಅದಕ್ಕೆ ಸಂಬಂಧಪಟ್ಟಾಗೆ. ಹೌದು, ಮತ್ತೆ ಕನ್ಫ್ಯೂಷನ್ ಜಾಸ್ತಿ ಆಗ್ತದೆ.
ಒಂದೇ ವಿಷಯ ನೆನ್ಪಿಟ್ಕೊಳ್ಳಿ, 7% ಬಡ್ಡಿ ಸಹಾಯಧನ, ಅದನ್ನು ಬ್ಯಾಂಕಿನವರು ಕ್ಲೇಮ್ ಮಾಡ್ತಾರೆ. ಮತ್ತು ಇದು ಅಪ್ಲಿಕೇಶನ್ ಹಾಕುವ ಎಲ್ಲ ಪ್ರಾಸೆಸ್ ಆನ್ಲೈನ್, ಕಂಪ್ಯೂಟ್ರಲ್ಲಿ. ಅರ್ಥ ಆಯ್ತಾ? ಆನ್ಲೈನಲ್ಲಿ ಹಾರ್ಡ್ ಕಾಪಿ ತೊಗೊಂಡ್ರು ಕೂಡ ಅದನ್ನು ಆನ್ಲೈನಲ್ಲೇ ಹಾಕ್ಲಿಕ್ಕುಂಟು. ಅದರಲ್ಲಿ ನೀವು ದಾಖಲೆಗಳನ್ನು ಕೊಡ್ಲಿಕ್ಕುಂಟು, ನಿಮ್ಮ ಆಧಾರ್ ಕಾರ್ಡ್ ಕೊಡ್ಲಿಕ್ಕುಂಟು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡ್ಲಿಕ್ಕುಂಟು, ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಕೈಯಲ್ಲಿ ಇರುವಂಥದ್ದು ಅದು ಆಧಾರಿಗೆ ಜೋಡಣೆ ಆಗಿರಬೇಕು. ಯಾಕಂತ ಹೇಳಿದರೆ ನಿಮ್ಮ ವಿವರಗಳನ್ನು ಆನ್ಲೈನಲ್ಲಿ ಹಾಕುವಾಗ ನಿಮಗೆ OTP ಬರ್ತದೆ. OTP ನಿಮ್ಮ ಕೈಯಲ್ಲಿರುವ ಮೊಬೈಲ್ಗೆ ಬರ್ತದೆ. ಒಂದು ವೇಳೆ ನಿಮ್ಮ ಕೈಯಲ್ಲಿರುವ ಮೊದಲು ಒಂದು ಮೊಬೈಲ್ ಇತ್ತು, ಸಾಲ ಮಾಡಿದವರೆಲ್ಲ ಉಪದ್ರ ಮಾಡ್ತಾರೆ ಅಂತ ಹೇಳಿದರೆ ಆ ಸಿಮ್ ತೆಗೆದುಹಾಕಿ ಬೇರೆ ಸಿಮ್ಮನ್ನು ಹಾಕಿದ್ದೀರಿ. ಈಗ ಅದು ಆಧಾರಲ್ಲಿ ಜೋಡಣೆ ಆಗಿದ್ದ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇಲ್ಲ, ಆಗ ತೊಂದರೆ ಆಗ್ತದೆ. ಆಗ ಆನ್ಲೈನಲ್ಲಿ ಅಪ್ಲಿಕೇಶನ್ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಆಗ ನೀವೆಂತ ಮಾಡಬೇಕು, ಪೋಸ್ಟ್ ಆಫೀಸಲ್ಲೂ ಹೋಗಿ ಅದನ್ನು ನಿಮ್ಮ ಆಧಾರ್, ನಿಮ್ಮ ಕೈಯಲ್ಲಿರುವ ಮೊಬೈಲ್ ನಂಬರನ್ನು ಆಧಾರಿಗೆ ನಿಮ್ಮ ಜೋಡಣೆ ಮಾಡಿಸಿಕೊಂಡು ಬರಬೇಕು. ಅರ್ಥ ಆಯ್ತಾ? ಓಕೆ. ಎರಡನೇದು ನಾನು ಹೇಳಿದೆ ತುರ್ತು ಸಾಲದ ಅವಶ್ಯಕತೆಗಳನ್ನು ಪೂರೈಸಲಿಕ್ಕಾಗಿ. ಎರಡನೇದು ನಾನು ಹೇಳಿದೆ ಮರುಪಾವತಿಯ ಹವ್ಯಾಸವನ್ನು ಬೆಳೆಸಲಿಕ್ಕಾಗಿ. ಅದಕ್ಕೆ ಸಣ್ಣ ಅಮೌಂಟ್ ಕೊಟ್ಟು ನೋಡುದು. ಸಣ್ಣ ಅಮೌಂಟಲ್ಲಿ ನೀವು ಪ್ರಾಮಾಣಿಕರಾಗಿದ್ದೀರಾ, ಆಗ ಬ್ಯಾಂಕ್ ದೊಡ್ಡ ಅಮೌಂಟ್ ಕೊಡ್ತದೆ. ಅರ್ಥ ಆಯ್ತಾ? ಎರಡನೇ ವಿಚಾರ. ಇನ್ನು ಮೂರನೇದು ವಿಚಾರ ಇದೆ, ಡಿಜಿಟಲ್ ಪೇಮೆಂಟಿಗೆ ಪ್ರೋತ್ಸಾಹ ಕೊಡುವಂಥದ್ದು. ಡಿಜಿಟಲ್ ಪೇಮೆಂಟ್ ಏನದು? ಡಿಜಿಟಲ್ ಪೇಮೆಂಟ್ ಅಂದರೆ ಏನು? ಯಾರ ಅಕೌಂಟ್ ಗೂಗಲ್ ಪೇ, ಪೇಟಿಎಮ್ ಅಥವಾ ಭೀಮ್ ಆ್ಯಪ್, ಇನ್ಯಾವುದುಂಟು, ಫೋನ್ಪೇ, ಇದೆಲ್ಲ ಯಾರು ಬಳಸ್ತಾ ಇದ್ದೀರಿ? ಯಾರಿಲ್ಲ, ಒಬ್ಬರು ಇಬ್ಬರು. ವೆರಿ ಗುಡ್, ನೀವು ಬಳಸ್ತೀರಿ. ಓಕೆ. ಇದರ ಮೂಲಕ ಯಾರು ನಿಮ್ಮ ಕಸ್ಟಮರಿಂದ ಪೇಮೆಂಟನ್ನು ತಗೊಳ್ತೀರಿ ಅವರಿಗೆ ಒಂದು 100 ರೂಪಾಯಿಯಷ್ಟು ಕ್ಯಾಶ್ ಬ್ಯಾಕ್ ಬರ್ತದೆ. ಕ್ಯಾಶ್ ಬ್ಯಾಕ್ ಅರ್ಥ ಆಯ್ತಾ? ಸೊ ಫಸ್ಟ್ ನೀವೊಂದು 100 ಕಸ್ಟಮರ್ ನಿಮ್ಮದು ಬಂದರೆ ಅದಕ್ಕೊಂದು 50 ರೂಪಾಯಿ, ಆಮೇಲೆ 50 ಕಸ್ಟಮರ್ ಬಂದರೆ ಅದಕ್ಕೊಂದು 25 ರೂಪಾಯಿ, ವಾಪಸ್ 100 ಕಸ್ಟಮರ್ ಅದನ್ನು ಮಾಡಿದರೆ ಅದಕ್ಕೊಂದು 25 ರೂಪಾಯಿ, ಒಟ್ಟಿಗೆ 100 ರೂಪಾಯಿಯಷ್ಟು ಕ್ಯಾಶ್ ಬ್ಯಾಕ್ ನಿಮಗೆ ಸಿಗ್ತದೆ. ಇದೊಂದು ಎಕ್ಸ್ಟ್ರಾ ಯಾಕೆಂತ ಹೇಳಿದರೆ ಕ್ಯಾಶಲ್ಲಿ ಡೀಲ್ ಮಾಡದೆ ಡಿಜಿಟಲ್ ಪೇಮೆಂಟ್ ಮೂಲಕ ಮಾಡಲಿಕ್ಕೆ, ನಮ್ಮ ಸ್ಟ್ಯಾಂಡರ್ಡನ್ನು ಸ್ವಲ್ಪ ಮೇಲೆ ಕೊಂಡೋಗಲಿಕ್ಕೆ. ಅರ್ಥ ಆಯ್ತಾ? ಸೊ 3 ವಿಚಾರಗಳು, ಒಂದು ತುರ್ತು ಸಾಲದ ಅವಶ್ಯಕತೆ, 2 ಮರುಪಾವತಿಯ ಹವ್ಯಾಸ, 3 ಡಿಜಿಟಲ್ ಪಾವತಿ. ಈ 3 ವಿಷಯಗಳಿಗಾಗಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ನೀವು ಕಡಿಮೆ ಉಂಟು, ನನಗೆ ಬೇರೆ ಕಡೆ ಜಾಸ್ತಿ ಉಂಟು ಅಂತೇಳಿ ನೀವು ಇದು ಬೇಡ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮನ್ನೊಂದು ಹಾದಿಯಲ್ಲಿ ಕೊಂಡೋಗಲಿಕ್ಕೆ ಇದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದಕ್ಕಾಗಿ ದಯವಿಟ್ಟು ಎಲ್ಲ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಈ 10,000 ರೂಪಾಯಿ ಸಾಲದ ಸೌಲಭ್ಯವನ್ನು ಪಡೆದುಕೊಳ್ಬೇಕು. ಯಾಕೆಂದರೆ ಅದು ಮುಂದಕ್ಕೆ ನಿಮಗೆ ದಾರಿ ತೋರಿಸ್ತದೆ. ಅರ್ಥ ಆಯ್ತಾ? ಪಡೆದುಕೊಳ್ಬೇಕು ಮಾತ್ರ ಅಲ್ಲ, ನಿಗದಿತ ಅವಧಿಯಲ್ಲಿ ನಿಗದಿತ ಮೊತ್ತವನ್ನು ಮರುಪಾವತಿ ಮಾಡಬೇಕು. ಆಗ ಬ್ಯಾಂಕಿನೊಟ್ಟಿಗೆ ನಿಮ್ಮ ವ್ಯವಹಾರ ಒಳ್ಳೆಯದಾದರೆ, ನೀವು ಕ್ಲೀನ್ ಇದ್ದೀರಿ ಅಂತ ಆದರೆ ಮತ್ತೆ ನಿಮಗೆ ಸಾಲಕ್ಕೆ ತೊಂದರೆ ಆಗುವುದಿಲ್ಲ. ಇನ್ನು ನೀವು ಅರ್ಜಿ ಹಾಕಿದ್ದೀರಿ, ಈಗಾಗಲೇ ನಿಮಗೆ ಸಾಲ ಇದೆ, ಅದನ್ನು ಕರೆಕ್ಟಾಗಿ ನೀವು ಕಟ್ಟಲಿಲ್ಲ, ಬ್ಯಾಂಕಿನ ಹತ್ರ ರೆಕಾರ್ಡ್ ಉಂಟು, ಅವ್ರು ತೆಗಿತಾರೆ, ಕ್ರೆಡಿಟ್ ರಿಪೋರ್ಟ್ ಅಂತ ತೆಗಿತಾರೆ. ಅದರಲ್ಲಿ ನಿಮ್ಮ ಪಾಯಿಂಟ್ಸ್ ಕಡಿಮೆ ಇದ್ದರೆ ಬ್ಯಾಂಕಿನವರು ಕೂಡಲೇ ರಿಜೆಕ್ಟ್ ಮಾಡ್ತಾರೆ. ಅದನ್ನು ನಾವು ಯಾರು ಕೂಡ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಯಾರಿಗೆ ನೀವು ಫೋನ್ ಮಾಡಿ ಕೂಡ ಅದೊಂದು ಸರಿ ಮಾಡಿ ಕೊಡಿ ಅಂತೇಳಿ ಬ್ಯಾಂಕಿನವರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಅದು ಅವರ ಜವಾಬ್ದಾರಿ. ಅವರು ಕೂಡಲೇ ರಿಜೆಕ್ಟ್ ಮಾಡ್ತಾರೆ, ಅದು ರೈಟ್ ಅವರಿಗಿದೆ. ಯಾಕೆ? ನಿಮ್ಮ ಕ್ರೆಡಿಟ್ ರೆಕಾರ್ಡ್ ಸರಿ ಇಲ್ಲ ಅಂತೇಳಿ ಅವರು ರಿಜೆಕ್ಟ್ ಮಾಡ್ಬೋದು. ಅರ್ಥ ಆಯ್ತಾ? ನೀವು ಕ್ರೆಡಿಟೇ ತಗೊಳ್ಳಿಲ್ಲ, ಅಥವಾ ತಗೊಂಡಿದ್ದೀರಿ, ಸರಿಯಾಗಿ ಮರುಪಾವತಿ ಮಾಡಿದ್ದೀರಿ, ನಿಮಗೆ ಯಾರು ಸಾಲ ಸ್ಯಾಂಕ್ಷನ್ ಮಾಡೋದ್ರಲ್ಲಿ ತೊಂದರೆ ಕೊಡಲಿಕ್ಕೆ ಆಗೋದಿಲ್ಲ. ಇದೊಂದು ವಿಚಾರ ನೆನ್ಪಿಟ್ಕೊಳ್ಳಿ, ಆಯಿತಾ? ಸರಿ. ಇನ್ನು ಸ್ವಾನಿಧಿಯಲ್ಲಿ ನಿಮಗೆ ನಾನು ಹೇಳಿದೆ, ಒಂದು ಬಡ್ಡಿ ಸಹಾಯಧನ ನಿಮಗೆ ಸಿಗ್ತದೆ, ಹೆಚ್ಚಿನ ಸಾಲವನ್ನು ಪಡೆಯಲಿಕ್ಕೆ ನಿಮಗೊಂದು ದಾರಿ ಇದರ ಮೂಲಕ ಆಗ್ತದೆ. ಅರ್ಥ ಆಯ್ತಾ? ಅದಕ್ಕಾಗಿ ಎಲ್ಲರೂ ಈ ಸಾಲವನ್ನು ಪಡ್ಕೊಂಡು, ನಿಮ್ಮ ಯಾರಾದರೂ ಇನ್ನು ಪರಿಚಯದವರು ಇದ್ದಾರಾದರೆ ಅವರಿಗೂ ಇಲ್ಲಿ ನಮ್ಮ ಶ್ರೀನಾಥ್ ಇದ್ದಾರೆ, ಅವರ ಹತ್ರ ಕಳಿಸಿ, ಮೇಡಮ್ ಹತ್ರ ಬೇಕಿದ್ರೆ ಮಾತಾಡಿ, ಅರ್ಜಿ ಹಾಕಿಸಿ, ಕೂಡಲೇ ಅರ್ಜಿ ಹಾಕಿಸಿ. ಈಗ ಇದರಲ್ಲಿ ಅರ್ಜಿ ಹಾಕಿದವರು ಎಷ್ಟು ಜನ ಇದ್ದೀರಿ? ಒಂದು ಒಬ್ಬರದ್ದು ಮಾತ್ರ ಆಗಿದೆ. ಕೈ ಎತ್ತಿ, ಯಾರದು ಆಗಿದೆ? ಯಾರ್ದಾಗಿದೆ? ಇರಿ ಅಲ್ಲಿರಿ, ತೊಂದರೆ ಇಲ್ಲ. ಅವ್ರದ್ದಾಗಿದ? ಓಕೆ, ಮ್ಯಾನೇಜರ್ ರಜೆಯಲ್ಲಿ ಹೇಳಿದ್ರು ಮೇಡಮ್. ಹೌದು, ಎಲ್ಲರ ಹಾಕಿದ್ದಾರೆ.
ಅಲ್ಲಲ್ಲ, ನಾನು ಕೇಳಿದ್ದು ಅರ್ಜಿ ಯಾವುದಕ್ಕೆ? ಲೋನಿಗೆ. 10,000 ಸಾಲಕ್ಕೆ ಅರ್ಜಿ ಹಾಕಿದವರು ಎಷ್ಟು ಜನ ಇದ್ದೀರಿ? ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ದೀರಮ್ಮ? ಮಾಡಿಸಿದಾರಂತೆ. ಅದನ್ನೊಂದು ಇಮಿಡಿಯೇಟ್ ಮಾಡಿಸಿಬಿಡಿ ಆಯ್ತಾ. ಇನ್ಯಾರಿದ್ದೀರಿ? ನೀವಾ ಹಾಕ್ಲಿಕ್ಕೆ? ಎಷ್ಟು ಜನರಿಗೆ ಬೇಕು 10,000 ಸಾಲ? ಎಷ್ಟು ಜನರಿಗೆ ಬೇಕು? 1 2 ನೀವು ಹಾಕಿದ್ದೀರಲ್ಲ, 1 2 3 4 5 6 3 4 5 6 6 ಜನ ಹೊಸಬರು ಇದ್ದಾರೆ ಆಯ್ತಾ. ಅವರಿಗೆ ಯಾವ ದಾಖಲೆ ಬೇಕು ಅಂತ ಹೇಳಿಬಿಡಿ ಆಯ್ತಾ. ಅರ್ಥ ಆಯ್ತಾ? ಇಷ್ಟನ್ನು ತಂದು ಆಫೀಸಿಗೆ ಬನ್ನಿ. ಇದು ನೋಡಿ ಮಾತ್ರ ನಿಮ್ಮ ನಂಬರ್ ಅದೇ ಬ್ಯಾಂಕಿಗೆ ಕಳಿಸ್ತಾರೆ. ಸೊಸೈಟಿಗಳಲ್ಲಿದ್ದರೆ ಅದೆಲ್ಲ ಸ್ವಲ್ಪ ತೊಂದರೆ ಆಗ್ತದೆ. ಎಲ್ಲರದ್ದು ನ್ಯಾಷನಲೈಸ್ಡ್ ಬ್ಯಾಂಕಲ್ಲೇ ಉಂಟಾ ಅಕೌಂಟು? ಉಳ್ಳಲ್ಲ. ಎಲ್ಲಿ ಬ್ಯಾಂಕ್ ಯಾವುದು? ಆಗ್ತದೆ 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 ಆಗ್ತದೆ. ಅದೆಲ್ಲ ದಯವಿಟ್ಟು ಅಂತ ಕೆಲಸವನ್ನು ಮಾಡಬೇಡಿ. ಒಂದು ಕುಟುಂಬದಿಂದ ಒಬ್ಬರಿಗೆ ಮಾತ್ರ ಅವಕಾಶ. ಹಾಗೆ ನಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಈಗ ಬಿಸಿ ಬದಿ ವ್ಯಾಪಾರಿಗಳನ್ನು ಉಳಿಸುವುದು ಅಂಥದ್ದು ಬೇಡ. ಇದ್ದವರನ್ನು ಎಲ್ಲಾದರೂ ಬಿಟ್ಟು ಹೋಗಿದ್ರೆ ಮಾತ್ರ ಕೊಡೋ ಕೆಲಸವನ್ನು ಮಾಡಬೇಕು. ಮತ್ತೆ ನಮಗೆ ವಸತಿ ಎಲ್ಲಿ ಇಟ್ಟರು ಸಹ ನಮಗೆ ಗೊತ್ತಾಗ್ತದೆ. ಮತ್ತೆ ಯಾರಾದರೂ ವ್ಯಾಪಾರ ಮಾಡಲಿಕ್ಕೆ ಆಗಲಿಲ್ಲ ಅಥವಾ ತೀರ್ಬೋದು ಅಂಥ ಸಂದರ್ಭದಲ್ಲಿ ಅವರ ಮನೆಯವರಿಗೆ ಒಬ್ಬರಿಗೆ ಅದನ್ನು ಕೊಡಲಿಕ್ಕೆ ಆಗ್ತದೆ ಆಯ್ತಾ. ಅದನ್ನು ಮಾಹಿತಿ ಕೊಡಬೇಕು ಪುರಸಭೆಗೆ, ಅದನ್ನು ಇನ್ನೊಬ್ಬರಿಗೆ ಮನೆಯ ಸದಸ್ಯರಿಗೆ ಕೊಡಲಿಕ್ಕೆ ಆಗ್ತದೆ. ಅದರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಜಿಲ್ಲಾ ಅಭಿಯಾನ ವ್ಯವಸ್ಥಾಪಕರು ಶ್ರೀ ವಿಶ್ವನಾಥ್ ರಾವ್ ಇವರು. ಅವರಿಗೆ ಒಂದು ಚಪ್ಪಾಳೆ ಹೊಡಿಬೇಕೆಲ್ಲ. ರೋಹಿನಾಥ್ ಇದ್ದಾರೆ, ರೋಹಿನಾಥ್ DNLM ಯೋಜನೆ ಅಡಿಯಲ್ಲಿ ನಮ್ಮ ಮುಖ್ಯ ಗುರಿ ಇರೋದು ಸ್ವಸಹಾಯ ಸಂಘಗಳನ್ನು ರಚನೆ ಮಾಡುವಂಥದ್ದು. ಹೌದಾ? ಎಷ್ಟು ಸ್ವಸಹಾಯ ಸಂಘ ಉಂಟು ಇಲ್ಲಿ? 3 ಉಂಟಾ? 4 ಉಂಟಲ್ಲ? ಓಕೆ. ಸ್ವಸಹಾಯ ಸಂಘಗಳಿಗೆ ಒಂದು ಪಂಚಸೂತ್ರ ಇದೆ. ಯಾಕೆ ಸ್ವಸಹಾಯ ಸಂಘಗಳನ್ನು ಇದು ಮಾಡೋದು ಅಂತ. ಒಂದು, ನಿಯಮಿತವಾಗಿ ಉಳಿತಾಯ ಮಾಡುವಂಥದ್ದು. ಹೌದಲ್ವಾ? ಉಳಿತಾಯ ಮಾಡಿದರೆ ಮಾತ್ರ ನಮಗೆ ನಮ್ಮ ಕುಟುಂಬ ಉದ್ಧಾರ ಮಾಡಲಿಕ್ಕಾಗ್ತದೆ, ನಮ್ಮನ್ನು ಸಹ ನಾವು ಮುಂದೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅಲ್ವಾ. ಒಂದು ನಿಯಮಿತವಾಗಿ ಉಳಿತಾಯ ಮಾಡುವಂಥದ್ದು. ಆಮೇಲೆ ಇನ್ನೊಂದಂತ ಹೇಳಿದರೆ ನಿಯಮಿತವಾಗಿ ಸಭೆ ಮಾಡಬೇಕು. ನೀವು ವಾರಕ್ಕೊಮ್ಮೆ ಸಭೆ ಮಾಡ್ತೀರಾ? ಎಷ್ಟು ಸಮಯಕ್ಕೊಮ್ಮೆ? ತಿಂಗಳಿಗೊಮ್ಮೆ ಮಾಡ್ತೀರಾ? ಸಭೆಗಳನ್ನು ಮಾಡುವಂಥದ್ದು ಕಡ್ಡಾಯವಾಗಿ ಮಾಡಬೇಕು. ಆಮೇಲೆ ಲೆಕ್ಕಪತ್ರ ಮುಖ್ಯವಾಗಿ ಬೇಕಾಗಿರೋದು. ಯಾಕೆ ಗೊತ್ತುಂಟ? ಇಲ್ಲದ ಜಗಳ ಆಗ್ತದೆ. ಅವರ ಆತು ಕೊರತಲು ಒಂಬರಿದು ಕೊರತಲು ಅವು ಸರಿಜ್ಜಿ ಒಂದು ಸರಿಜ್ಜಿ ಅಂತ. ಹಾಗೆ ಆಗಬಾರ್ದು. ನಿಯಮಿತವಾಗಿ ಲೆಕ್ಕಪತ್ರ ನೀಡುವಂಥದ್ದು ಸ್ವಸಹಾಯ ಸಂಘದ ಮುಖ್ಯ ಗುರಿಯಾಗಿರಬೇಕು. ಆಮೇಲೆ ಇನ್ನೊಂದಂತ ಹೇಳಿದರೆ ನಿಯಮಿತವಾದ ಮರುಪಾವತಿ. ಸಾಲ ತಗೊಳ್ತಲ್ಲ ಸ್ವಸಹಾಯ ಸಂಘ ಮಾಡಿದ ಮೇಲೆ ನೀವು ಇದು ಮಾಡ್ತೀರಿ, ಕಲೆಕ್ಟ್ ಮಾಡ್ತೀರಿ, ಹಣ ಕಲೆಕ್ಟ್ ಮಾಡ್ತೀರಿ. ಹೌದಾ? ಅದನ್ನು ನೀವು ಸಾಲ ಕೊಡ್ತೀರಿ. ಅದನ್ನು ನಿಯಮಿತವಾಗಿ ಮರುಪಾವತಿ ಮಾಡಬೇಕಾಗಿರೋದು ಮುಖ್ಯ ಕರ್ತವ್ಯ ಸ್ವಸಹಾಯ ಸಂಘದ ಮುಖ್ಯ ಕರ್ತವ್ಯ ಆಗಿರ್ತದೆ. ಆಮೇಲೆ ಸ್ವಸಹಾಯ ಸಂಘಗಳಿಗೆ ಕೆಲವು ನಿಯಮ ಇರ್ತದೆ. ಆ ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಹೌದಾ? ನಮ್ಮ ನೆಲಮಿನ ಕಾರ್ಯಕ್ರಮದ ಮೊದಲನೇ ಕಾರ್ಯಕ್ರಮ ಸ್ವಸಹಾಯ ಸಂಘಗಳ ನಿರ್ವಹಣೆ ಒಂದು. ಎರಡನೇದು ಪ್ರದೇಶ ಮಟ್ಟದ ಒಕ್ಕೂಟ. ಇಲ್ಲಲ್ಲ, ಇಲ್ಲಿ ಮಾಡಲಿಕ್ಕೆ ಉಂಟು. ಪ್ರದೇಶ ಮಟ್ಟದ ಒಕ್ಕೂಟ ಮಾಡಲಿಕ್ಕೆ ಉಂಟು. ಪ್ರದೇಶ ಮಟ್ಟದ ಒಕ್ಕೂಟ ಹೇಳಿದರೆ ಒಂದು 10 ಕಡೆಗಳಲ್ಲಿ 10 ಗುಂಪುಗಳನ್ನು ಸೇರಿಸಿಕೊಂಡು ಒಂದು ಪ್ರದೇಶದ ಮಟ್ಟದ ಒಕ್ಕೂಟ ಅಂತ ಮಾಡಲಿಕ್ಕಿದೆ. ಅದಕ್ಕೆ ನಿಮಗೆ ನೀವು ಕೇಳ್ಬೋದು, ಎಂತ ಒಕ್ಕೂಟ ಮಾಡೋದು ಯಾಕೆ ಅಂತೇಳಿ. ನಿಮಗೆ 50,000 ರೂಪಾಯಿ ಸರ್ಕಾರದಿಂದ ಸುತ್ತು ನಿಧಿ ಸಿಗ್ತದೆ. ನೀವು ಒಬ್ಬೊಬ್ಬರಿಗೆಲ್ಲ ಇಡೀ ಇದಕ್ಕೆ ಒಕ್ಕೂಟಕ್ಕೆ ಸಿಗ್ತದೆ. 50,000 ರೂಪಾಯಿ ಸುತ್ತು ನಿಧಿ ಸಿಗ್ತದೆ. ಅದು ಆಂತರಿಕ ಸಾಲ ಕೊಡಲಿಕ್ಕೆ ನಿಮಗೆ ಅವಕಾಶ ಉಂಟು. ಆಯಿತಾ? ಆದ್ದರಿಂದ ನಮ್ಮ ಸರ್ಕಾರದ ಯೋಜನೆ ಈ DNLM ಯೋಜನೆ ಅಡಿಯಲ್ಲಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಇದು. ಆಯಿತಾ? ಪ್ರದೇಶದ ಮಟ್ಟದ ಒಕ್ಕೂಟ ಮಾಡಿದರೆ ನಿಮಗೆ 50,000 ರೂಪಾಯಿ ಸುತ್ತು ನಿಧಿ ಸಿಗ್ತದೆ. ಅದನ್ನು ನೀವು ನಿಮ್ಮ ಗುಂಪುಗಳಿಗೆ ಯಾವ ಗುಂಪಿಗೆ ಬೇಕು ಅವರಿಗೆ ಕೊಟ್ಟು ಅವರಿಂದ ಸಾಲ ಮತ್ತು ಸಂದಾಯ ಮಾಡಲಿಕ್ಕೆ ಅವಕಾಶ ಇದೆ. ಆಯಿತಾ? ಆಮೇಲೆ ಇಡೀ ಇದರದ್ದು CLF ಹಣ
ನಗರ ಮಟ್ಟದ ಒಕ್ಕೂಟ ಅಂತ ಇದೆ. ನಗರ ಮಟ್ಟದ ಒಕ್ಕೂಟ ಹೇಳಿದರೆ ಹೇಗೆ, ಇಡೀ ನಮ್ಮ ಪುರಸಭೆ ವ್ಯಾಪ್ತಿಯ ಎಲ್ಲ ಗುಂಪುಗಳನ್ನು ಒಟ್ಟು ಸೇರಿಸಿ ನಗರ ಮಟ್ಟದ ಒಕ್ಕೂಟ ಅಂತ ಮಾಡ್ತಾರೆ. ನಗರ ಮಟ್ಟದ ಒಕ್ಕೂಟದ ಜವಾಬ್ದಾರಿ ಏನು? ನಗರ ಮಟ್ಟದ ಒಕ್ಕೂಟ ಜವಾಬ್ದಾರಿ ಹೇಳಿದರೆ ಯಾರ್ಯಾರಿಗೆ ಏನೇನು ಸೌಲಭ್ಯ ಬೇಕು, ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಯಾವ ಸೌಲಭ್ಯ ಇದೆ ಗೊತ್ತಾಯ್ತಾ, ಯಾವ ಸೌಲಭ್ಯ ಇದೆ ಅದನ್ನು ಪ್ರದೇಶ ಮಟ್ಟಗಳಿಗೆ ಹೇಳ್ತಾರೆ, ಅವರು ಸ್ವಸಹಾಯ ಸಂಘಗಳಿಗೆ ಹೇಳ್ತಾರೆ. ಅರ್ಥ ಆಯ್ತಾ? ಹಾಗೆ ನಗರ ಮಟ್ಟದ ಒಕ್ಕೂಟ ಇದು ಒಂದು ದೇನಲ್ಲ, ಒಂದು ಇದು ಆಮೇಲೆ ಬರುವಂಥದ್ದು ನಿಮಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಬರ್ತದೆ, SEP ಅಂತ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಹೇಳಿದರೆ ಸರ್ಕಾರದಿಂದ ಪುರಸಭೆ ವ್ಯಾಪ್ತಿಗೆ ಇಷ್ಟು ಜನಕ್ಕೆ ಈ ವರ್ಷ ಸಾಲ ಕೊಡ್ತೇವೆ ಅಂತ ಬರ್ತದೆ. ಸಾಲ ಕೊಡೋದು ಹೇಗೆ? ಸಾಲ ಕೊಡೋದು ಅಂದರೆ ಹೇಗೆ, ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾರೆ ಅವರಿಗೆ 2 ಲಕ್ಷ ತನಕ ಸರ್ಕಾರದಿಂದ ಸಾಲ ಸೌಲಭ್ಯ ದೊರೆತದೆ. ಸರ್ಕಾರದಿಂದ ಹೇಳಿದರೆ ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯ ದೊರೆತದೆ. ನೀವು ಬ್ಯಾಂಕಿಗೆ ಹೋಗ್ತೀರಿ, ಸಾಲ ಕೇಳ್ತೀರಿ, ಕೊಡೋದಿಲ್ಲ ಹೇಳ್ತಾರೆ ಅವರು. ಬಟ್ ನಮ್ಮ ಯೋಜನೆಯಲ್ಲಿ ಹೋದರೆ ನಿಮಗೆ ಸಾಲ ಕೊಡ್ತಾರೆ. ಆದರೆ ನೀವು ಡೈರೆಕ್ಟಾಗಿ ಹೋದರೆ ಏನು ಹೇಳ್ತಾರೆ, ಒಂದು ಜಾಮೀನು ಬೋರ್ಡ್ ಮಾರೆ, ಅವ ಬೋರ್ಡ್ ಮಾರೆ ಎಂದು ಬೋರ್ಡ್ ಹೇಳ್ತಾರೆ. ಹೌದಾ? ಇದಕ್ಕೆ ಜಾಮೀನಿನ ಅವಶ್ಯಕತೆ ಇಲ್ಲ. ನಮ್ಮ ಇದರಲ್ಲಿ ಪ್ರೋಗ್ರಾಮ್ನಲ್ಲಿ ಯಾರು ಸಹ ಜಾಮೀನು ಕೊಡಬೇಕಾಗಿಲ್ಲ. ಡೈರೆಕ್ಟಾಗಿ ಸರ್ಕಾರದ ಬ್ಯಾಂಕಿನವರೇ ಸಾಲ ಕೊಡ್ತಾರೆ. ಆಯಿತಾ? ಒಂದದಾಯ್ತು. ಇನ್ನೊಂದು ನಮಗೆಂತ ಇದುಂಟು ಅಂತ, ಬೆನಿಫಿಟ್ ಉಂಟು ಅಂತ. ಮುಂಚೆ ಎಲ್ಲ ಹೇಗೆ ಅಂತ ಹೇಳಿದರೆ 98ರಲ್ಲಿ ಪ್ರಾರಂಭವಾಗಿದ್ದ ಯೋಜನೆ, ಆಗ 25% ಸಬ್ಸಿಡಿ ಕೊಡ್ತಾಯಿದ್ರು. ಅಂದರೆ 1 ಲಕ್ಷ ಸಾಲ ತಗೊಂಡ್ರೆ 25% ಸಬ್ಸಿಡಿ ಡೈರೆಕ್ಟಾಗಿ ನಿಮಗೆ ಸಿಗ್ತಾಯಿತ್ತು. ಈಗ ಹಾಗೆ ಇಲ್ಲ, ಕಾರ್ಯಕ್ರಮ ಚೇಂಜ್ ಆಗಿದೆ. ಕಾರ್ಯಕ್ರಮ ಈಗ ಏನಾದರೂ ಹೇಳಿದರೆ ನಿಮಗೆ 7% ದರದಲ್ಲಿ ಸಾಲ ಕೊಡ್ತಾರೆ. ನೀವೀಗ ಒಬ್ಬರೇ ಹೋದರೆ, ವೈಯಕ್ತಿಕ ಒಬ್ಬರೇ ಹೋದರೆ, ಬ್ಯಾಂಕಿಗೆ ಹೋದರೆ ನಿಮಗೆ 13% ಸಾಲ. ಹೌದಾ? ಬಡ್ಡಿ 13% ಹೇಳ್ತಾರಾ? 13-14% ಬಡ್ಡಿ ಹೇಳ್ತಾರೆ. ಬಟ್ ನಮ್ಮ ಕಾರ್ಯಕ್ರಮದಲ್ಲಿ, ದೇನಾಲ್ಮ್ ಕಾರ್ಯಕ್ರಮದಲ್ಲಿ ನಿಮಗೆ ಕೇವಲ 7% ಒಳಗೆ ಸಾಲ ಸೌಲಭ್ಯ ಸಿಗ್ತದೆ. ಆದರೆ ಉಳಿದ ಹಣವನ್ನು ಯಾರು ಭರಿಸ್ತಾರೆ? ಉಳಿದ ಹಣವನ್ನು ಸರ್ಕಾರದವರು ಬಡ್ಡಿ ಸಬ್ಸಿಡಿ ಸಾಲ ಅಂತ ಮಾಡಿದ್ದಾರೆ. ಗೊತ್ತಾಯ್ತು ನಿಮಗೆ? ಈಗ ನಮ್ಮ ಸೋಮೇಶ್ವರ ಪಂಚಾಯತ್ 2 ಜನಕ್ಕೆ ಮಾತ್ರ ಅವಕಾಶ ಉಂಟಂತ ಈ ವರ್ಷ. ಇಬ್ಬರಿಗೆ ಅವಕಾಶ ಉಂಟು. ಬಂದಿದೆಯಾ? ಅರ್ಜಿ ಬಂದಿದೆ ಯಾವ್ದಾದ್ರೆ? ಬರಲಿಲ್ವಾ? ಯಾರಾದ್ರೂ 2 ಜನ ಚಾನ್ಸ್ ಉಂಟು ನಿಮಗೀಗ. ಎಂಥ ವ್ಯಾಪಾರ ಮಾಡೋದಾದರೆ, ಟೈಲರಿಂಗ್ ಮಾಡೋದಾದರೆ, ಟೈಲರಿಂಗ್ ಶಾಪ್ ಮಾಡೋದಾದರೆ, ಗೂಡಂಗಡಿ ಮಾಡೋದಾದರೆ, ಅಥವಾ ಏನಾವುದು ಈಗ ಶಾಲೆಯಲ್ಲಿ ಇಲ್ಲದ್ರೆ ಮಾರುತಿ ಕಾರ್ ತಗೊಳ್ಳಿಕ್ಕೆ ಸಹ ಅವಕಾಶ ಇತ್ತು. ಉಳಿದದ್ದು ನೀವು ಹಾಕಬೇಕಿತ್ತು. ಉಳ್ಳಾಲದಲ್ಲೆಲ್ಲ ಮಾಡಿದ್ದಾರೆ. ಮೀನು ವ್ಯಾಪಾರ ಮಾಡೋದಾದರೆ, ಯಾವುದು ಮಾಡೋದಾದ್ರೂ ಸಹ ನಿಮಗೆ 7% ಬಡ್ಡಿ ಸಬ್ಸಿಡಿಯಲ್ಲಿ ಸಾಲ ಸೌಲಭ್ಯ ನಮ್ಮ ಯೋಜನೆಯಲ್ಲಿ ದೊರೀತದೆ. ಅರ್ಥ ಆಯ್ತಾ? ಇದು ಒಳ್ಳೆ ಸ್ಕೀಮ್. ಇದು ನಮ್ಮ DNL ಯೋಜನೆ ಅಡಿ ನಿಮಗೆ, ಯಾಕಂದ್ರೆ ನೀವು ಸ್ವಸಹಾಯ ಸಂಘದವರು ಇದ್ದೀರಿ, ನಿಮಗೆ ಗೊತ್ತಿರಬೇಕು ಯಾವುದೆಲ್ಲ ನಮ್ಮ ಇದರಲ್ಲಿ ಏನೇನು ಸೌಲಭ್ಯ ಇದೆ ಅಂತೇಳಿ. ಅದು ಅವಕಾಶ ಇದೆ.
ಆಸಕ್ತಿ ಇದೆ ಯಾರಾದ್ರು ಮಾಡುವವರು? ಯಾರಾದರೂ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಯಾರಾದ್ರು ಇದ್ದಾರಾ? 2 ಲಕ್ಷವರೆಗೆ ಯೋಜನಾ ವೆಚ್ಚದ್ದು ನಾವು ಉದ್ಯೋಗ ಮಾಡ್ಬೋದು. ಇದೆಯಾ? ಇದ್ರೆ ಕೈ ಮೇಲೆ. ಇಲ್ಲ ಇನ್ನೊಂದೆಂತ ಹೇಳಿದೆ, ನೀವು ಇವತ್ತು ನಿಮ್ಮ ಹೋಗ್ತೀರಾ ಊರಿಗೆ, ನಿಮ್ಮ ಮನೆಗೆ ಹೋಗ್ತೀರಲ್ಲ, ಅಲ್ಲಿ ಕೇಳಿ ಯಾರು ನಿಮ್ಮ ಸಂಘದಲ್ಲಿ ಯಾರು ಇದ್ದಾರೆ ಅವ್ರಿಗೆ ಹೇಳಿ, ಈಗ 2 ಲಕ್ಷ ತನಕ ಸ್ವಂತ ಬಿಸ್ನೆಸ್ ಮಾಡೋದಾದರೆ ಸಾಲ. ಲೇಡೀಸ್ ಆಗಬೇಕಂತ ಇಲ್ಲ, ಜೆಂಟ್ಸ್ ಆಗ್ತದೆ. ನಿಮ್ಮ ಮನೆಯವರಿಗೆ ಅಂಗಡಿ ಇದ್ರೆ ಹೌದು. ಅಥವಾ ಏನಾದ್ರೂ ಅಂಥದ್ದಿದ್ರೆ ಹೌದು. business ಏನಾದ್ರೂ ಮಾಡ್ತಿದ್ರೆ ಅದಕ್ಕೂ ಸಿಗ್ತದೆ. ಆದ್ರೆ ನಮ್ಮ ಪುರಸಭೆಯಲ್ಲಿ ಈ ಸಲದ ನಮಗೆ ಗುರಿ ಇರುವುದೇ 2 ಜನಕ್ಕೆ ಮಾತ್ರ ಅವಕಾಶ. ಯಾರು ಬೇಗ ಬರ್ತಾರೆ ಯಾರು ಬೇಗ ಬರ್ತಾರೆ ಅವರಿಗೆ. ಅವರಿಗೆ. ಅದು ಬೇಗ ಬಂದವರಲ್ಲಿ ಬ್ಯಾಂಕ್ ರೆಕಾರ್ಡ್ ಯಾರು ಸರಿ ಉಂಟಾ? ಅವರಿಗೆ. ಇನ್ನೊಂದು ಯೋಜನೆ ಇರೋದು, ಒಂದೇ ನಿಮಿಷ, ನಾನು 5 ನಿಮಿಷ ಮುಗಿಸ್ತೇನೆ. ಇನ್ನೊಂದು ಇರುವಂಥದ್ದು, ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಹೇಳಿದೆ, ಸ್ವಂತ ಉದ್ಯೋಗ ಹೇಳಿದೆ ಅಲ್ಲ, ಇನ್ನೊಂದು ಗುಂಪು ಉದ್ಯೋಗ ಅಂತ ಇದೆ. ಬಟ್ ನಮ್ಮ ಈ ಪುರಸಭೆಗೆ ಈ ಸಲ ಕೊಡಲಿಲ್ಲ. ಬಟ್ 5 ಅಥವಾ ಅದಕ್ಕಿಂತ ಜಾಸ್ತಿ ಜನ ಮಹಿಳೆಯರು ಗುಂಪು ಉದ್ಯೋಗ ಮಾಡೋದಾದರೆ ಅವರಿಗೆ 10 ಲಕ್ಷ ತನಕ 7% ಬಡ್ಡಿಯಲ್ಲಿ ಸಾಲ ಸಿಗ್ತದೆ. ಇದು 7 ವರ್ಷದೊಳಗೆ ಕಟ್ಟಿದ್ರೆ ಆಯ್ತು, ಅವರು 7 ವರ್ಷದೊಳಗೆ ಕಟ್ಟಲಿಕ್ಕೆ ಗುಂಪು ಉದ್ಯೋಗ ಮಾಡೋದಾದರೆ. ಬಟ್ ಈ ಸಲ ನಮ್ಮ ಪುರಸಭೆ, ಸೋಮೇಶ್ವರ ಪುರಸಭೆಯಲ್ಲಿ ಇಲ್ಲ, ಇದು ಸ್ಕೀಮ್ ಬರಲಿಲ್ಲ. ಬಟ್ ನೆಕ್ಸ್ಟ್ ಬಂದರೆ ಅದ್ರ ಮೇಲೆ ನೀವು ಕರೆಕ್ಟಾಗಿ ಕಟ್ಟಿದರೆ 4%ಅಲ್ಲಿ ಸಿಗ್ತದೆ ನಿಮಗೆ ಲೋನ್. 1 ವರ್ಷ ನೀವು ಕರೆಕ್ಟಾಗಿ 7% ಇದರಲ್ಲಿ ಕಟ್ಟಿದರೆ 4% ಲೋನ್ ಸಿಗ್ತದೆ. ಯಾವ ಸ್ಕೀಮ್ ಉಂಟು ತೋರಿಸಿ ನನಗೆ ಒಂದು, ಯಾವುದಾದ್ರು ಸ್ಕೀಮ್ ಉಂಟಾ ಇಷ್ಟು ಕಡಿಮೆ ಕೊಡುವಂಥದ್ದು? ಇದು ಸರ್ಕಾರದ ಯೋಜನೆ, ಇದು DNLM ಯೋಜನೆ, ಆಯಿತಾ? ಆಮೇಲೆ ಇದು ಆಯಿತು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಯಿತು, ಗ್ರೂಪ್ ಎಂಪ್ಲಾಯ್ಮೆಂಟ್ ಆಯಿತು. ಆಮೇಲೆ ಸ್ಕಿಲ್ ಟ್ರೈನಿಂಗ್ ಅಂತಿದೆ, ತರಬೇತಿ ಕೊಡುವಂಥದ್ದು. ಬ್ಯಾಂಕ್ ಲಿಂಕೇಜ್ ಇದೆ. ಅದಕ್ಕಿಂತ ಮುಂಚೆ ಅವರು ಬ್ಯಾಂಕ್ ಲಿಂಕೇಜ್ ಹೇಳ್ತಾರೆ. ಬ್ಯಾಂಕ್ ಲಿಂಕೇಜ್ ಹೇಳಿದರೆ ನಿಮ್ಮ ಗುಂಪು ಮಾಡಿ ಒಂದು 3 ತಿಂಗಳು 6 ತಿಂಗಳಾದ ಮೇಲೆ ಬ್ಯಾಂಕಿಗೆ ಲಿಂಕೇಜ್ ಮಾಡಬೇಕು. ಅದನ್ನು ಬ್ಯಾಂಕಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕು, ನಿಮಗೆ SB ಇದು ಕೊಡ್ತಾರೆ. ಆಗ ನಿಮಗೆ ಅಲ್ಲಿ ಸಹ ಲೋನ್ ಸೌಲಭ್ಯ ಇದೆ, ಗುಂಪಿಗೆ ಲೋನ್ ಕೊಡ್ತಾರೆ. ಬ್ಯಾಂಕ್ ಲಿಂಕೇಜಲ್ಲಿ ಗುಂಪಿಗೆ ಲೋನ್ ಕೊಡ್ತಾರೆ, ಆಯಿತಾ? ಅದು ಸಹ ಹಾಗೆ 7%, 7%ಅಲ್ಲಿ ಫಸ್ಟ್ ಲೋನ್ ಕೊಡ್ತಾರೆ. ಕರೆಕ್ಟಾಗಿ 1 ವರ್ಷ ಕಟ್ಟಿದರೆ 4%ಅಲ್ಲಿ ಕಡಿಮೆ ಆಗ್ತದೆ ನಿಮಗೆ ಲೋನ್. ಇಂಥ ಸ್ಕೀಮ್ಗಳು ನಿಮ್ಮ ಯಾವ ಯೋಜನೆಗಳಲ್ಲಿ ಸಹ ಇಲ್ಲ, ಯಾವ ಇದರಲ್ಲಿ ಸಹ ಇಲ್ಲ ಇದು ಇಂಥದ್ದೆಲ್ಲ. ಹಾಗೆ ಅದಾಯ್ತಾ? ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಬರ್ತದೆ, ಟ್ರೈನಿಂಗ್ ಬಗ್ಗೆ ಬರ್ತೇನೆ. ಟ್ರೈನಿಂಗಿಗೆ 15 ಜನ ಅಲ್ಲ, ಕಳೆದ ವರ್ಷದ್ದು 15 ಜನರಿಗೆ ಟ್ರೈನಿಂಗಿಗೆ ಅವಕಾಶ ಉಂಟು. ಕೆಲವು ನೀವೆಲ್ಲ ಸೀನಿಯರ್ ಇರ್ಬೋದು, ನಿಮ್ಮ ಮಕ್ಕಳು ಇರ್ಬೋದು, ಟ್ರೈನಿಂಗ್ ತಗೊಂಡ್ರೆ. ಟ್ರೈನಿಂಗಿಗೆ ಹೇಳಿದರೆ ಕಂಪ್ಯೂಟರ್ ಟ್ರೈನಿಂಗ್ ಇದೆ, ಬೇರೆ ಬೇರೆ ಥರ ಟ್ರೈನಿಂಗ್ ಬರ್ತದೆ. ಸರ್ಕಾರದವರು ಹೇಳೋದು, ನಾವು ಹೇಳೋದಲ್ಲ ಟ್ರೈನಿಂಗ್ ಯಾವುದು ಕೊಡಬೇಕಂತ. ಸರ್ಕಾರದವರು ಇಂಥದ್ದಂತ ಹೇಳ್ತಾರೆ. ಯಾಕೆ ಲಾಸ್ಟ್ ಇಯರ್ ಹೇಳಲಿಲ್ಲ ಅಲ್ಲ, ಲಾಸ್ಟ್ ಇಯರ್ ಯಾವುದು ಅಂತ ಹೇಳಲಿಲ್ಲ. 15 ಜನಕ್ಕೆ ಟ್ರೈನಿಂಗ್ ಅವಕಾಶ ಉಂಟು. ನೀವು ಇರ್ಬೋದು, ನಿಮ್ಮ ಮಕ್ಕಳು ಇರ್ಬೋದು, ತರಬೇತಿಯನ್ನು ತಗೊಳ್ಬೋದು. ಇನ್ನೊಂದು ಹೇಳಿದೆ, ತರಬೇತಿ ಕಾರ್ಯಕ್ರಮ ಹೇಗೆ ಹೇಳಿದರೆ, ತರಬೇತಿ ಆದ ಮೇಲೆ ತರಬೇತಿ ಕೊಟ್ಟವರು ನಿಮಗೆ ಕೆಲಸ ಕೊಡಬೇಕು, ಗೊತ್ತಾಯ್ತಾ? ಇಲ್ಲದ್ರೆ ಅವರಿಗೆ ಹಣ ಸಿಗುವುದಿಲ್ಲ. ಟ್ರೈನಿಂಗ್ ಕೊಟ್ಟ ಮೇಲೆ ಅವರು ನಿಮಗೆ ಕೆಲಸ ಕೊಡಬೇಕು. ಕೆಲಸ ಮಾಡಿ ಕೊಟ್ಟರೆ ಮಾತ್ರ ಅವರಿಗೆ ಹಣ ಸಿಗ್ತದೆ. ಆದ್ದರಿಂದ ಯಾರ್ಯಾರಿಗೆ ಟ್ರೈನಿಂಗ್ ಬೇಕು, ಯಾವ ವಿಷಯವಾಗಲಿ ನೀವು ಅಪ್ಲಿಕೇಶನ್ ಕೊಡಿ. ಅಪ್ಲಿಕೇಶನ್ ಶ್ರೀನಾಥ್ ಹತ್ರ ಕೊಡಿ. ಯಾರ್ಯಾರಿಗೆ ಟ್ರೈನಿಂಗ್ ಬೇಕು, ಯಾವ ಟೈಪಿನ ಟ್ರೈನಿಂಗ್ ಬೇಕು ಅವರದೆಲ್ಲ ಇದನ್ನು ಶ್ರೀನಾಥ್ ಹತ್ರ ಕೊಡಿ, ಅಪ್ಲಿಕೇಶನ್ ಕೊಡಿ. ತರಬೇತಿ ಕೊಡೋ ಕೆಲಸ ನಮ್ಮದು. ಮತ್ತು ನಿಮಗೆ ಎಂಥ ಕೆಲಸವನ್ನು ಮಾಡಿಕೊಡೋ ಜವಾಬ್ದಾರಿ ಸಹ ಆಗ್ತದೆ, ಆಯಿತಾ? ಆಮೇಲೆ ಬೀದಿ ಬದಿಯ ವ್ಯಾಪಾರಿಗಳಿಗೆ ಈಗ ಆಲ್ರೆಡಿ ಹೇಳಿದ್ದಾರೆ, ಮೇಡಮ್ ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ ಡೀಟೇಲ್ಸ್. ಬೀದಿ ಬದಿ ವ್ಯಾಪಾರಿಗಳು ಸಹ ನಮ್ಮ DNLM ಅಂಡರ್ನಲ್ಲಿ ಬರ್ತದೆ. ಒಂದು 4ನೇ ಕಾರ್ಯಕ್ರಮ. 5ನೇ ಕಾರ್ಯಕ್ರಮ ಮೇಡಮ್ ಹೇಳಿದ್ದಾರೆ ಆಲ್ರೆಡಿ, ಯಾರ್ಯಾರು ರೋಡ್ ಸೈಡಲ್ಲಿ ಮಲಗ್ತಾರೆ ಅವರಿಗೆ ರಾತ್ರಿ ಶೆಲ್ಟರ್ ಮಾಡುವಂಥದ್ದು. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಸದ್ಯಕ್ಕೆ ಇಲ್ಲ, ಸರ್ವೆ ಮಾಡಿದ್ದಾರೆ, ಯಾರು ಸಿಗಲಿಲ್ಲ. ಬಟ್ ಅವರಿಗೆ ಸಹ ಒಂದು ಅವಕಾಶ ಉಂಟು. ಬಟ್ ಮಂಗಳೂರಿನಲ್ಲಿ 2 ಸೆಂಟರ್ ನಡೀತಾ, ಚೆನ್ನಾಗಿ ನಡೀತಾ ಇದೆ. ಮಂಗಳೂರು ಸಿಟಿ ಕಾರ್ಪೊರೇಷನ್ ಏರಿಯಾದಲ್ಲಿ ಅಲ್ಲಿ ನಡೀತಾ ಇದೆ. ಹಾಗೆ DNLM ಯೋಜನೆ ಅಡಿಯಲ್ಲಿ ನಮ್ಮ ಮಹಿಳೆಯರಿಗೆ ಪ್ರಾಶಸ್ತ್ಯ ಜಾಸ್ತಿ ಉಂಟು. ಸ್ಟ್ರೀಟ್ ವೆಂಡರ್ಸಿಗೆ ಉಂಟು, ಅವರಿಗೆಲ್ಲ ಈಗ ಸಿಕ್ಕಿದವರಿಗೆ. ಬಟ್ ಮಹಿಳೆಯರಿಗೆ ತುಂಬ ಕಾರ್ಯಕ್ರಮಗಳಿದೆ. ಪ್ರೊವೈಡೆಡ್ ನೀವು ತಿಂಗಳಿಗೊಮ್ಮೆ ಆದರೂ ಒಟ್ಟಿಗೆ ಸೇರಬೇಕು, ಇಲ್ಲಿಗೆ ಬರಬೇಕು, ನಮ್ಮ ಪುರಸಭೆ ವ್ಯಾಪ್ತಿಗೆ ಬರಬೇಕು. ಒಮ್ಮೆ ತಿಂಗಳಿಗೊಮ್ಮೆ ನಿಮ್ಮ ಗುಂಪುಗಳನ್ನು ಕರ್ಕೊಂಡು ಬನ್ನಿ.
ನಾವು ಸಹ ಬರ್ತೇವೆ, ನಾನು ಬರ್ತೇವೆ, ಮೇಡಮ್ ಬರ್ತಾರೆ. ನಾವು ನಿಮಗೆ ಹೊಸ ಪ್ರೋಗ್ರಾಮ್ ಏನೋ ಇದ್ದರೆ ಹೇಳ್ತೇವೆ ನಾವು, ಆಯಿತಾ? ಎಂಥ ಪ್ರೋಗ್ರಾಮ್ ಇದ್ದರೆ ಹೇಳ್ತೇವೆ ನಾವು. ಒಂದು ಮಾಹಿತಿ ಪಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಉಳ್ಳಾಲದಲ್ಲೆಲ್ಲ ಪ್ರತಿ ತಿಂಗಳು ಒಕ್ಕೂಟ ಸಭೆ ಎಲ್ಲ ನಡೀತದೆ, ಬೇರೆ ಕಡೆಯಲ್ಲಿ ನಡೀತದೆ. ನಾವು ಬರ್ತೇವೆ, ನಾನು ಬರ್ತೇವೆ, ಮೇಡಮ್ ಬರ್ತಾರೆ, ನಾವು ಮಾಹಿತಿ ಕೊಡ್ತೇವೆ. ಎಂಥ ಹೊಸ ಪ್ರೋಗ್ರಾಮ್ ಈ ವರ್ಷದ ಏನು ಪ್ರೋಗ್ರಾಮ್ ಉಂಟು, ಈ ತಿಂಗಳಲ್ಲಿ ಏನುಂಟು ಅಂತ ಕೊಡ್ತೇವೆ ನಾವು. ನಿಮಗೆ ಇನ್ನೊಂದೆಂತ ಹೇಳಿ ಗೊತ್ತುಂಟಾ? ನೀವೆಣಿಸ್ಬೋದು ಮುಗಿಲಿಂಚನೆ ಆ್ಯಪಲ್ ಲೆಪ್ಪು ನಾನು ಮುಗಿಲಿಂದ ಇಂಜಾನ್ ನಿಮಗೆ ನಾವು ಖಾಲಿ ಅರ್ಧ 1 ಗಂಟೆ ಮಾತ್ರ ಈ ಬೀದಿ ಬದಿ ವ್ಯಾಪಾರಗಳು ಇವತ್ತು ಬಂದಿದ್ದಾರೆ. ನಾವು ಇವತ್ತು ಕರೆದಿದ್ದೇವೆ ಬಿಟ್ಟರೆ ಮತ್ತೆ ನಿಮ್ಗೆ ಕರಿತೇವೆ ನಾವು, ಹಾಗೆಲ್ಲ ಕರೀದಿಲ್ಲ. ಬಟ್ ಪ್ಲೀಸ್ ಅಟೆಂಡ್ ಮಾಡಿ ಮೀಟಿಂಗ್. ಒಂದು ಅರ್ಧ ಗಂಟೆ 1 ಗಂಟೆ ಇರ್ತದೆ ಮೀಟಿಂಗ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇರುವುದಿಲ್ಲ. ತಿಂಗಳಿಗೊಮ್ಮೆ ಇರ್ಬೋದು ಅಥವಾ ಏನೋ ಇರ್ಬೋದು, 1 ಗಂಟೆ ಅರ್ಧ ಗಂಟೆನ ತೊಂದರೆ ಇಲ್ಲ. ಅರ್ಧ ಗಂಟೆ ಬಂದ್ ಮಾಡಿ, ಅಂಗಡಿ ಬಂದ್ ಮಾಡಿ, ತೊಂದರೆ ಇಲ್ಲ. ಮತ್ತೆ ಬಂದು ವ್ಯಾಪಾರ ಮಾಡ್ಬೋದು. ಹಾಗೆ ನಮ್ಮ ವಾಣಿ ಮೇಡಮ್ನವ್ರಿಗೆ ಸಪೋರ್ಟ್ ಮಾಡಬೇಕು ನೀವು ಎಲ್ಲ. ಯಾಕಂತ ಹೇಳಿದರೆ ಅವರು ಭಾರಿ ಹೋರಾಟಗಾರ್ತಿ ಅವರು. ಬಟ್ ನಿಮಗೆ ನಮ್ಮ ಸಪೋರ್ಟ್ ಯಾವಾಗ ಸಹ ಇದೆ, ಆಯಿತಾ? ನಾವು ಜಿಲ್ಲಾ ಮಟ್ಟದಿಂದ ಉಂಟಲ್ಲ, ನಾನು ಮತ್ತು ಐರಿನ್ ಮೇಡಮ್ ಅವರು ಎನಿ ಟೈಮ್ ಸಪೋರ್ಟ್ ಮಾಡ್ತೇವೆ. ನಮಗೆ ಸಪೋರ್ಟ್ ಮಾಡಲಿಕ್ಕೆ ಇವರು ಇದ್ದಾರೆ, ವಾಣಿ ಮೇಡಮ್ ಇದ್ದಾರೆ, ಆಯಿತಾ? ದಯಮಾಡಿ ಎಲ್ಲರೂ ಬನ್ನಿ, ಸರ್ಕಾರದ ಕಾರ್ಯಕ್ರಮ ಸದುಪಯೋಗ ಪಡಿಸಿಕೊಳ್ಳಿ. ಇದರಲ್ಲಿ ಏನಿಲ್ಲ, ಎಂತ ಇದು ಏನು ಪ್ರೋಗ್ರಾಮ್ ಸರ್ ನಿಮ್ಮ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಹಣ ಬೀಳ್ತದೆ. ಯಾವುದು ಇದು ಸಹ ಉಂಟು, ನಿಮ್ಮ ಅಕೌಂಟಿಗೆ ಹಣ ಬೀಳ್ತದೆ. ಮಿಡ್ಲಲ್ಲಿ ಯಾರು ಇರುವುದಿಲ್ಲ, ಆಯಿತಾ? ಮಿಡ್ಲಲ್ಲಿ ಯಾರು ಇರುವುದಿಲ್ಲ. ಯಾವುದೇ ಇದ್ರೂ ಸಹ ಆನ್ಲೈನಲ್ಲಿ ಆಗ್ತದೆ, ಆಯಿತಾ? ದಯಮಾಡಿ ಸಹಕರಿಸಿ, ನಮ್ಮ ವಾಣಿ ಮೇಡಮ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಕಸದ ವಾಹನ ಬರುವಾಗ ದಯವಿಟ್ಟು ಫಸ್ಟ್ ನಮ್ಮ ಪುರಸಭೆಯ ಪರವಾಗಿ ನಾವು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದರೆ, ನಾವು ಅವರನ್ನು ತುಂಬ ಗೌರವಿಸಬೇಕು. ಅವರು ಮನೆ ಬಾಗಿಲಿಗೆ ಬರ್ತಾರೆ. ನನ್ನ ಕೆಲಸ ಈಗ ನಾನು ಮುಖ್ಯಾಧಿಕಾರಿಯಾಗಿದ್ದರೆ ನಾನು 4 ದಿನ ಇಲ್ಲದಿದ್ದರೂ ನನ್ನ ಸಿಬ್ಬಂದಿಗಳು ನಿರ್ವಹಿಸ್ತಾರೆ. ಇವರು ವಿಶ್ವನಾಥ್ ಬಾರದಿದ್ದರೂ ಅವರ ಯಾರಾದರೂ ಮಾಡ್ತಾರೆ, ರೋಹಿನಾಥ್ ಬಾರದಿದ್ದರೂ ಮಾಡ್ತಾರೆ, ಇವನ್ ರೂಪ ಬಾರದಿದ್ದರೂ ಆಗ್ತದೆ. ಆದರೆ ಪೌರ ಕಾರ್ಮಿಕರು ನಮ್ಮ ಮನೆ ಬಾಗಿಲಿಗೆ 1 ದಿನ ಬರಲಿಲ್ಲ ಅಂತ ಹೇಳಿದರೆ, ನೀವು ಮರುದಿವಸ 10 ಕಾಲ್ಗಳು ನಮ್ಮ ಆಫೀಸ್ಗೆ ಬರ್ತದೆ, ಇವತ್ತು ಕಸದವರು ಬರಲಿಲ್ಲ ಅಂತ. ಹಾಗಾಗಿ ಅವರಿಗೆ ಗೌರವ ನಾವು ಹೇಗೆ ಕೊಡ್ಬೋದು ಅಂತ ಹೇಳಿದರೆ, ನಿಮ್ಮ ಕಸವನ್ನು ವಿಂಗಡಣೆ ಮಾಡಿ ಪ್ರತಿದಿನ ಬರ್ತಾರೆ ಅವರು. 2 ದಿನ ಕೆಲವು ಏರಿಯಾದಲ್ಲಿ 2 ದಿನಕ್ಕೊಮ್ಮೆ ಬರ್ತಾರೆ. ಆದರೆ ಬುಧವಾರದ ದಿನ ಖಾಲಿ ಒಣ ಕಸವನ್ನು ಕೊಡುವ ಮೂಲಕ ನೀವು ಅವರನ್ನು ಗೌರವಿಸುವ ಕೆಲಸ ಮಾಡಬೇಕು, ಅವರಿಗೆ ಸಪೋರ್ಟ್ ಮಾಡಬೇಕು. ಉಳಿದಂತೆಲ್ಲ ಹಸಿ ಕಸವನ್ನು ನೀವು ಕೊಡಬೇಕು. ನೀವೀಗ ಇಲ್ಲಿ ಕೆಳಗೆ ಹೋಗುವಾಗ ಒಂದು ತರಕಾರಿ ಮಾಡಿದ್ದೇವೆ ನಾವು. ನೀವು ಕೊಡುವ ಹಸಿ ಕಸವನ್ನು ಸಂಗ್ರಹ ಮಾಡಿ ಅದರಿಂದ ಗೊಬ್ಬರ ಮಾಡಿ ಇಲ್ಲಿ ನಾವು ಹೀರೆಕಾಯಿ ಮತ್ತು ಬದನೆಯನ್ನು ಮಾಡಿದ್ದೇವೆ. ಕಳೆದ ವಾರ ನಾವು ಮಿನಿಮಮ್ ಒಂದು 10 kg ಕಲೆಕ್ಟ್ ಮಾಡಿದ್ದೇವೆ ಹೀರೆಕಾಯಿ. ಹಾಗೆ ನಿಮ್ಮ ಮನೆಗಳಲ್ಲಿ ನೀವು ಮಾಡೋದಿದ್ರು ಸಹ ನಮ್ಮಲ್ಲಿ ಅದಕ್ಕೆ ರೈತರಿದ್ದಾರೆ, ಅವರು ನಿಮ್ಮ ಮನೆಗೆ ಬಂದು ನಿಮಗೆ ಹೇಳಿಕೊಡ್ತಾರೆ ಹೇಗೆ ತರಕಾರಿ ಮಾಡ್ಬೋದು ಅಂತ. ಇನ್ನೊಂದು ನಮಗೆ ಜಿಲ್ಲಾಡಳಿತದಿಂದ ಆದೇಶ ಇರೋದು, ಹಸಿ ಕಸವನ್ನು ನೀವೇ ನಿಮ್ಮ ಮನೆಯಲ್ಲೇ ಕಂಪೋಸ್ಟ್ ಮಾಡುವುದಿದ್ರೆ ನಿಮ್ಮನ್ನು ಪುರಸಭೆಯಿಂದ ಗುರುತಿಸಬೇಕು ಅಂತ. ನೀವು ಕಸವನ್ನು ನಮ್ಮ ಗಾಡಿಗೆ ಕೊಡದೆ ನಿಮ್ಮ ತರಕಾರಿ ಆಗಿರ್ಬೋದು, ನಿಮ್ಮ ಹೂವಿನ ಗಿಡ ಆಗಿರ್ಬೋದು, ಯಾವುದಕ್ಕಾದರೂ ಯೂಸ್ ಮಾಡ್ತೀರಿ ಅಂತಾದರೆ ಅದಕ್ಕೆ ಕೂಡ ನಮ್ಮ ಪುರಸಭೆಯಿಂದ ನಿಮ್ಮನ್ನು ಗುರುತಿಸಿ ನಿಮ್ಮನ್ನು ದೊಡ್ಡ ಹೈಲೈಟ್ ಮಾಡಿ ವರದಿಯನ್ನು ಮಾಡ್ತೇವೆ ನಾವು. ಈಗಾಗಲೇ ಅದನ್ನು ನಮ್ಮ ರಾಜೇಶ್ ಅಂತ ಇದ್ದಾರೆ, ಉಳ್ಳಾಲ ನಗರಸಭೆಯಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ, ಅವರು ಕೂಡ ವಾರದಲ್ಲಿ 3 ದಿನ ಬರ್ತಾರೆ.
ನಿಮ್ಮ ಗುಂಪುಗಳಿಗೆ ಬಂದು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿದ್ರು ಸಹ ನಾವು ನಿಮ್ಮ ಗುಂಪು ಸಭೆ ನಡೆಯುವ ಸ್ಥಳಕ್ಕೆ ಬರ್ತೇವೆ, ಇಲ್ಲ ಅಂದರೆ ಆಫೀಸಿಗೆ ಬರ್ತೇವೆ, ನೀವು ನಮಗೆ ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದರೆ ಅದು ಕೂಡ ನಾವು ಮಾಡ್ತೇವೆ. ದಯವಿಟ್ಟು ಇದು ಒಂದು ವಿಷಯ ಮಾತ್ರ, ನಿಮಗೆ ಸ್ವಚ್ಛ ಸುಂದರ ಪುರಸಭೆ ಸೋಮೇಶ್ವರ ಆಗಬೇಕು ಅಂತ ಒಂದು ಕಲ್ಪನೆ ಇದೆ. ನಮಗೆ ಯಾವುದು DPR ಆಗಲಿಲ್ಲ, ನಮಗೆ ಪೌರಕಾರ್ಮಿಕರ ನೇಮಕಾತಿ ಆಗಲಿಲ್ಲ, ಆದರೆ ನಮ್ಮ ಜವಾಬ್ದಾರಿ ಕಸದ ಬಗ್ಗೆ ಏನಿದೆ ಅಂತ ಹೇಳಿಕೊಂಡು ನಾವು ತಿಳ್ಕೊಂಡು ನಮ್ಮ ಪೌರಕಾರ್ಮಿಕರನ್ನು ಬರುವಾಗ ಎಷ್ಟೋ ಕಡೆ ಬೆಳಿಗ್ಗೆ 7 ಗಂಟೆಗೆ 8 ಗಂಟೆಗೆ ನಾವು ಓಡಿ ಬರ್ತೇವೆ. ಯಾಕೆ ಅಂತ ಹೇಳಿದರೆ ಅವರು ತಿಂಗಳಿಗೆ ಒಂದು 100 ರೂಪಾಯಿ ಕೇಳ್ತಾರೆ, ಅದನ್ನು ಕೊಡಲಿಕ್ಕೆ ಅವರಿಗೆ ಬೇರೆ ಭಾಷೆಯಲ್ಲಿ ಬೈಯೋದು, ಮತ್ತು ಅವರ ಮೇಲೆ ಹಲ್ಲೆ ನಡೆಸಲಿಕ್ಕೆ ಬರೋದು, ಅವರಿಗೆ ಕೊಡದೆ ಕಸವನ್ನು ರೋಡಲ್ಲಿ ಬಿಸಾಡೋದು, ಇಂಥದ್ದೆಲ್ಲ ಆಗುವಂಥ ಎಷ್ಟೋ ಸಂದರ್ಭದಲ್ಲಿ ನಾವು ಬಂದಿದ್ದೇವೆ, ನಾವು ಅವರೊಟ್ಟಿಗೆ ನಿಂತಿದ್ದೇವೆ. ಆದರೆ ನಾವೆಲ್ಲ ಮಹಿಳೆಯರು ಅವರಿಗೆ ಸಪೋರ್ಟ್ ಮಾಡುವ ಮೂಲಕ ನಮ್ಮ ಸ್ವಚ್ಛ ಸುಂದರ ಸೋಮೇಶ್ವರ ಆಗಬೇಕಿದೆ. ನೀವೆಲ್ಲ ನಮ್ಮೊಟ್ಟಿಗೆ ಸಹಕರಿಸಬೇಕು ಅಂತ ನಾನು ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮಗೆ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ಈಗ ಪ್ರಥಮವಾಗಿ ನಾವು ಮಹಿಳಾ ಸ್ವಸಹಾಯ ಸಂಘಗಳನ್ನು ಮಾಡ್ತಾ ಇದ್ದೇವೆ. ಮಹಿಳಾ ಸಂಘಟನೆ ಬಗ್ಗೆ ಹೆಚ್ಚಾಗಿ ಎಲ್ಲ ಕಡೆ ಸ್ವರ ಕೇಳಿ ಬರ್ತಾ ಇದೆ. ಯಾಕೆ ಮಹಿಳಾ ಸಂಘಟನೆ ಬಗ್ಗೆ ಮಾತಾಡ್ತಾರೆ, ಯಾಕೆ ಪುರುಷರ ಸಂಘಟನೆ ಬಗ್ಗೆ ಮಾತಾಡೋದಿಲ್ಲ? ಯಾಕೆ ಮಾತಾಡಿ. ಪುರುಷರ ಸಂಘಟನೆ ಇದೆಯಾ? ಪುರುಷರ ಸ್ವಸಹಾಯ ಸಂಘಗಳಿವೆಯಾ? ಇವೆ ಇವೆ ನೀವು ಇಲ್ಲ ಅಂತ ಬೇಗ ಹೇಳ್ತೀರಿ. ಹೌದು, ಪುರುಷರ ಸಂಘಟನೆ ಅಂತ ಬೇರೆ ಯಾವುದಾದ್ರೂ ಉಂಟಾ? ಅಥವಾ ಯಾರಾದರೂ ಪುರುಷರ ಸಂಘಟನೆಯನ್ನು ಮಾಡುವ ಅಂತೇಳಿ ಪ್ರೋತ್ಸಾಹ ಕೊಡ್ತಾರಾ? ಇಲ್ಲ. ಮತ್ತೆ ಯಾಕೆ ಮಹಿಳಾ ಸಂಘಟನೆ ಬಗ್ಗೆ ಮಾತ್ರ ಮಾತಾಡ್ತಾರೆ? ಯಾಕೆ ಮಹಿಳಾ ಸಂಘಟನೆ ಯಾಕೆ? ಜವಾಬ್ದಾರಿ ಏನು? ಮಹಿಳೆಯರು ಜವಾಬ್ದಾರಿ ನಿರ್ವಹಿಸ್ತಾರೆ. ಸಬಲರಾಗಬೇಕು ಮಹಿಳೆಯರು. ಅದರ ಅರ್ಥ ಮಹಿಳೆಯರು ಸಬಲರಾಗಿಲ್ಲ. ಓಕೆ, ಒಂದು ವಿಚಾರ ನಾವು ನೆನಪಿಟ್ಕೊಳ್ಬೇಕು. ನಾನು ಆಗ ಒಂದು ವಿಚಾರ ಹೇಳಿದ್ದೇನೆ, ಸಮಾನತೆ ಅಂತೇಳಿ ಅಲ್ವಾ. ನಮ್ಮ ಸಮಾಜದಲ್ಲಿ ಪುರುಷರು ಮತ್ತು ಮಹಿಳೆಯರು ಅಂತ ಒಂದು ಸಮಾನತೆಯ ದೃಷ್ಟಿಯಿಂದ ಅಥವಾ ಗೌರವದಿಂದ ಮಹಿಳೆಯರನ್ನು ಕಾಣುವ ಪರಿಸ್ಥಿತಿ ಇದೆಯಾ? ಇಲ್ಲ ಹೇಳಿದ್ರು ಕಷ್ಟ, ಹೌದು ಹೇಳಿದ್ರು ಕಷ್ಟ. ಅದಕ್ಕೆ ಬಾಯಿ ಮುಚ್ಚಿ ಸುಮ್ಮನಿರೋದು, ಹೇಗೂ ಮಾಸ್ಕ್ ಉಂಟು, ಮಾತಾಡೋದಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಲ್ವಾ. ಮಹಿಳೆಯರಿಗೆ ಸಮಾಜದಲ್ಲಿ ಯಾವ ಸ್ಥಾನಮಾನ ಇದೆ? ಅವರ ಪರಿಸ್ಥಿತಿ ಏನು, ಅವರ ಕಷ್ಟ ಸಂಕಷ್ಟಗಳೇನು, ಅವರಿಗೆ ಏನೆಲ್ಲ ತಾರತಮ್ಯಗಳು ನಡೀತಾ ಇವೆ, ಇದರ ಬಗ್ಗೆ ಎಲ್ಲ ನಿರಂತರವಾಗಿ ಚರ್ಚೆಗಳು ನಡೀತಾ ಇವೆ, ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾ ಇವೆ. ಆದರೂ ಕೂಡ ಮಹಿಳಾ ಅಭಿವೃದ್ಧಿಗೆ ಸಾಕಷ್ಟು ಸರ್ಕಾರ ಯೋಜನೆಗಳನ್ನು ರೂಪಿಸಿದೆ. ಆದರೂ ಕೂಡ ಮಹಿಳೆಯರಿಗೆ ಒಂದು ಸಮಾನತೆಯ ಒಂದು ದೃಷ್ಟಿಯಲ್ಲಿ ಗೌರವಯುತವಾಗಿ ಧೈರ್ಯದಿಂದ ಬಾಳ್ವೆ ನಡೆಸುವಂಥ ಒಂದು ಪರಿಸ್ಥಿತಿ ಸಮಾಜದಲ್ಲಿ ಇದೆಯಾ? ಎಂತ ಮಾತಾಡೋದಿಲ್ಲ? ಇದೆ ಅಥವಾ ಇಲ್ಲ? ಎರಡರಲ್ಲಿ ಒಂದು ಉಂಟಾ? ಮಹಿಳೆಯರ ಧೈರ್ಯದಿಂದ ಎಲ್ಲಿಯಾದರೂ ಅವರ ವ್ಯವಹಾರಕ್ಕೆ ಹೋಗುವಂಥ ಒಂದು ಪರಿಸ್ಥಿತಿ ಇದೆಯಾ? ಇಲ್ಲ. ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳಿದ್ದಾರೆ, ಯಾವಾಗ ನಮ್ಮ ರಸ್ತೆಯಲ್ಲಿ ನಡುರಾತ್ರಿಯಲ್ಲಿ ಒಬ್ಬ ಮಹಿಳೆ ಒಬ್ಬಂಟಿಯಾಗಿ ಧೈರ್ಯದಿಂದ ನಡೆದಾಡಿಕೊಂಡು ಹೋಗಬಲ್ಲಳೋ, ಹಾಗೆಯೇ ವಾಪಸ್ ಬರಬಲ್ಲಳೋ, ಹೋಗೋವಳಿಗೆ ವಾಪಸ್ ಬರುವುದಿಲ್ಲ, ಅದಕ್ಕೆ ಅರ್ಥ ಉಂಟು. ಹಾಗೆ ಒಬ್ಬಳು ಧೈರ್ಯದಿಂದ ನಡೆಯಲಿಕ್ಕೆ ಶಕ್ತಳಾಗ್ತಾಳೋ, ಆಗ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಅರ್ಥ. ಇದು ಯಾರು ಹೇಳಿದ್ದು? ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಪ್ರಾಣ ಅರ್ಪಿಸಿದಂತಹ ಮಹಾತ್ಮ ಗಾಂಧಿಯವರು ಹೇಳಿದ್ದು. ಅವರು ಹೇಳಿದ್ರ ಅರ್ಥ ಏನು? ಯಾವಾಗ ನಡುರಾತ್ರಿಯಲ್ಲಿ ಓರ್ವ ಮಹಿಳೆ ಒಬ್ಬಂಟಿಯಾಗಿ ಧೈರ್ಯದಿಂದ ರಸ್ತೆಯಲ್ಲಿ ನಡೆದಾಡುವಂತಹ ಹಂತಕ್ಕೆ ಬರ್ತಾಳೋ, ಆಗ ಸೇಫಾಗಿ
ನಡೆದಾಡ್ಬೋದು, ಆದರೆ ನಾಳೆ ಏನಾದರೂ ಆದರೆ ಕೇಳುದು ಅಲ್ದೇ ಹೋತೀನಿ, ಅಲ್ಲಿದ್ದಾದ ಬೇಲೆ, ಅವಳಿಗೆ ಎಂಥದೋ ಸಮಸ್ಯೆ ಆಗಿರ್ಬೋದು, ಅದು ಕೇಳುವುದಿಲ್ಲ. ಅವರು ಕಾಮುಕರು ಯಾಕೆ ಬಂದದ್ದು, ಅವರಿಗೆ ಎಂಥ ಕೆಲಸ ನಡುರಾತ್ರಿ, ಅದನ್ನು ಯಾರು ಕೇಳುವುದಿಲ್ಲ. ಕೇಳುದು ಅಲ್ಲಿದ್ದಾನೆ ಬೇಲೆ ಅಲ್ವಾ? ಹಾಗಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ ಯಾವುದು? 1947 ಆಗಸ್ಟ್ 15ಕ್ಕೆ ಬಂದದ್ದು ಅದಲ್ಲ ನಾನು ಹೇಳುದು, ಅದು ಬಂದಿದೆ. ಸ್ವಾತಂತ್ರ್ಯ ಅಂತ ನಿಜವಾದ ಸ್ವಾತಂತ್ರ್ಯ ಬಂದಿದೆಯಾ? ಇಲ್ಲ. ಅದಕ್ಕಾಗಿ ಈ ಮಹಿಳಾ ಸಂಘಟನೆ ಯಾಕೆ ಬೇಕು ಅಂತ ಹೇಳಿದರೆ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಮಾತಾಡಲಿಕ್ಕೆ ಒಂದು ವೇದಿಕೆ. ಮಹಿಳೆಯರ ಸಮಸ್ಯೆಗಳು ಸಾಕಷ್ಟು ಉಂಟು. ನಾವು ಮಹಿಳೆಯರು ಒಟ್ಟು ಸೇರ್ತೇವೆ ಅಂತ ಹೇಳಿದರೆ ಕೆಲವರಿಗೆ ಆಗೋದು ಕೂಡ ಇಲ್ಲ, ಮಹಿಳೆಯರಿಗೆ ಕೆಲವರಿಗೆ ಆಗೋದಿಲ್ಲ. ಅಕ್ಲಿಗೆ ಬೇಲೆ ಜೈಕ್ ಪೋಪೇರು ಅಂತೇಳಿ ನಾವೇ ಅವರಿಗೆ ಹೇಳುದು. ಆಮೇಲೆ ಕೆಲವು ಮನೆಯಿಂದ ಹೇಳ್ತಾರೆ ನಿಕ್ಕದಾದ ಬೇಲೆ ಅಲ್ಪ, ಇಲ್ಲಡೆ ಕುಲ್ಲ ಅಲ್ಪ, ಇಲ್ಲದ ಬೇಲೆ ಇಜ್ಜ, ಇದು ಹೇಳುವವರು ಮನೆಯಲ್ಲಿದ್ದಾರೆ ಅಲ್ವಾ? ಹಾಗೆ ಸಮಾಜದಲ್ಲಿ ಮಹಿಳೆಯರಿಗೆ ಒಂದು ಗೌರವಯುತವಾದ ಬಾಳ್ವೆ ನಡೆಸಲಿಕ್ಕೆ ಹಕ್ಕಿದೆ. ಹೇಗೆ ನಮ್ಮ ಸಂವಿಧಾನದಲ್ಲಿ ಬದುಕುವ ಹಕ್ಕು ಎಲ್ಲರಿಗಿದೆ, ಕರೆಕ್ಟಾ? ಉಂಟಾ ಇಲ್ವಾ? ಶಿಕ್ಷಣದ ಹಕ್ಕಿದೆ, ಉದ್ಯೋಗದ ಹಕ್ಕಿದೆ, ಎಲ್ಲ ಹಕ್ಕುಗಳು ಉಂಟು. ಪುಸ್ತಕದಲ್ಲಿ ಮಾತ್ರ ನಿಜವಾದ ಹಕ್ಕು ಎಲ್ಲಿದೆ? ನಮಗೆ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಇಲ್ಲ. ಅದಕ್ಕೆ ಮಹಿಳೆಯರಿಗೆ, ಒಂದು ಕುಟುಂಬದ ಮಹಿಳೆ ಆಕೆಗೆ ಅವಳ ಕುಟುಂಬದಲ್ಲಿ ಗೌರವ ಇದೆ ಆದರೆ, ಒಂದು ಕುಟುಂಬದಲ್ಲಿ ಆ ಕುಟುಂಬದ ಮಹಿಳೆಯನ್ನು ಗೌರವಯುತವಾಗಿ ನಡೆಸಿಕೊಳ್ಳಲಾಗ್ತಾ ಇದೆ ಆದರೆ ಆ ಕುಟುಂಬ ಏನಾಗಿದೆ? ಆ ಕುಟುಂಬಕ್ಕೆ ಸ್ವಾತಂತ್ರ್ಯ ಅಂತಲ್ಲ, ಆ ಕುಟುಂಬ ಪ್ರಗತಿಪರವಾಗಿ ಮುನ್ನಡೆಯುತ್ತದೆ ಅಂತ ಅರ್ಥ ಆಯ್ತಾ? ಆದರೆ ಹೆಚ್ಚಾಗಿ ನಾವು ಮಾಡ್ತಾ ಇರೋದೇನು? ಮಹಿಳೆಗೆ ಎಲ್ಲ ಕೆಲಸಗಳನ್ನು ಮಹಿಳೆಯ ತಲೆಗೆ ಕಟ್ಟಿ ಅವಳನ್ನು ಮನೆಯೊಳಗೆ ಕೂಡಿಟ್ಟಾಗೆ ಆಗಿದೆ ಅಲ್ವಾ? ಇದರ ಬಗ್ಗೆ ಪ್ರಶ್ನಿಸುವವರು ಯಾರಿಲ್ಲ. ಏನು ಬೇಡ, ನಾವು ಮಹಿಳೆಯರೇ ನೋಡಿ, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರಲ್ಲ, ನನಗೆ ಒಂದು ವಿಷಯ ಹೇಳಿ, ಮನೆಯಲ್ಲಿ ಅಡುಗೆ ಮಾಡೋದು ಯಾರು ಮಾಡ್ತಾರೆ? ನೀವೇ ಮಾಡ್ತೀರಿ. ಮನೆ ಕ್ಲೀನ್ ಮಾಡೋದು ಯಾರು ಮಾಡ್ತಾರೆ? ಬಟ್ಟೆ ಒಗೆಯೋದು ಯಾರು ಮಾಡ್ತಾರೆ? ಪಾತ್ರೆ ತೊಳೆಯೋದು ಯಾರು ಮಾಡ್ತಾರೆ? ಮಕ್ಕಳನ್ನು ನೋಡ್ಕೊಳ್ಳೋದು ಯಾರು ಮಾಡ್ತಾರೆ? ದನ ಕರುಗಳಿದ್ದ ಅದನ್ನು ನೋಡೋದು ಯಾರು ಮಾಡ್ತಾರೆ? ಗಾರ್ಡನ್ ಇದ್ರೆ ಯಾರು ನೋಡ್ತಾರೆ? ಅದಾಯ್ತು, ಅಡುಗೆ ಆಗಾಗಿದೆ, ಇನ್ನು ಊಟ ಮಾಡೋದು ಮಾತ್ರ ಅಲ್ವಾ? ಸರಿ. ಆಮೇಲೆ ಅದನ್ನು ಬಿಟ್ಟು ಹೊರಗಡೆ ಕೆಲಸಕ್ಕೆ ದುಡಿಮೆಗೆ ಹೋಗುವವರು ನಾನು ಮೈಸೂರಲ್ಲಿದ್ದೆ, ಆಗ ನಾನು ನೋಡಿದ್ದೇನೆ. ಅಲ್ಲಿ ಅತೀ ಬಡತನದಲ್ಲಿರುವ ಕುಟುಂಬಗಳು. ಕಾರಣ ಒಂದೇ ಕಾರಣ ನನಗೆ ಕಂಡುಕೊಂಡಾಗೆ, ನಾನು 2 ವರ್ಷ ಅವರೊಟ್ಟಿಗೆ ಇದ್ದೆ, 12 ಹಳ್ಳಿಗಳಲ್ಲಿದ್ದೆ. ನಾನು ಕಂಡುಕೊಂಡ ಕಾರಣ ಅಂತ ಹೇಳಿದರೆ, ಬಡತನ ಸುಮ್ಮನೆ ಬರುವುದಿಲ್ಲ. ಬಡತನ ಬರಲಿಕ್ಕೆ ಕಾರಣ ಇದೆ. ಏನು ಕಾರಣ? ಅಲ್ಲಿ ಪುರುಷರು ಮಹಾ ಆಲಸಿಗಳು. ಇಲ್ಲಿಯವರಾಗೆ ಅಲ್ಲ, ಇಲ್ಲಿಯವರು ಏನಾದರೂ ಮಾಡಿ ಒಂದು ಜೀವನೋಪಾಯಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಏನಿಲ್ಲ, ಬೆಳಿಗ್ಗೆ ಎದ್ದೇ ಗಡಂಗಿನ ಬಾಗಿಲ ಹತ್ರ ಹೋಗುದು. ಮಹಿಳೆ ಬೆಳಿಗ್ಗೆ ಎದ್ದು ಕೆಲಸ ಶುರು ಮಾಡಿದರೆ ಇಡೀ ಮನೆಯ ಕೆಲಸ ಮುಗಿಸಿ ಹೊಲಕ್ಕೆ ಹೋಗಿ ಹೊಲದ ಕೆಲಸ ಆಗಿ ವಾಪಸ್ ಬಂದು ವಾಪಸ್ ಮನೆಯ ಕೆಲಸ ಆಗಿ ಮತ್ತೆ ರಾತ್ರಿ ಮಲಗ್ತಾಳೆ, ಬೆಳಿಗ್ಗೆ ಎದ್ದು ವಾಪಸ್ ಅವಳ ಕೆಲಸ, ಇದು ನಡೀತಾ ಇದೆ. ಆದರೆ ಪುರುಷರಿಗೆ ಇಂಟ್ರೆಸ್ಟೇ ಇಲ್ಲ. ಹೊಲ ಇದ್ದರೂ ಕೂಡ ಅದು ಮಹಿಳೆ ನೋಡಿಕೊಳ್ಳೋದು, ಹಸು ಇದ್ರೆ ಕೂಡ ಮಹಿಳೆ ನೋಡಿಕೊಳ್ಳೋದು, ಮನೆಯನ್ನು ಮಹಿಳೆ ನೋಡಿಕೊಳ್ಳೋದು. ಇವರು ಆರಾಮಾಗಿ ಒಂದು ಕಾಲ ಮೇಲೆ ಇಟ್ಟು ಒಂದು ಬೀದಿಯಲ್ಲಿ ಕುತ್ಕೊಳ್ಳೋದು, ಬೆಳಿಗ್ಗೆ ಒಂದು ಹಾಕಿ ಕುತ್ಕೊಳ್ಳೋದು, ಬೀಡಿ ಹೇಳ್ಕೊಂಡು ನೋಡಿ, ಅದು ಕೂಡ ಉಂಟು. ಕರೆಕ್ಟ್, ಬೀಡಿ ಉಂಟು ಆಯ್ತಾ. ಸಂಜೆ ಕೂಡ ಕಟ್ಟೆ ಮೇಲೆ, ಬೆಳಿಗ್ಗೆ ಕೂಡ ಕಟ್ಟೆ ಮೇಲೆ, ಮಧ್ಯಾಹ್ನ ಒಂದು ಊಟಕ್ಕೆ ಮನೆಗೆ ಬರುವುದು. ಮನೆಯಲ್ಲಿ ಕೂಡ ವ್ಯವಸ್ಥೆ ನೋಡಿ, ಕೈ ತೊಳಿಲಿಕ್ಕೆ ಹೆಂಡತಿ ನೀರು ಕೊಡಬೇಕು. ಎಲ್ಲಿ? ತಟ್ಟೆಯಲ್ಲಿ ಕೈ ತೊಳಿಲಿಕ್ಕೆ, ಅಂದರೆ ಕೈಕಾಲೆಲ್ಲ ನೋವು ಪಾಪ ಆಯ್ತಾ. ಆಮೇಲೆ ಅವನು ಊಟ ಮಾಡುವವಳಿಗೆ ಅವರು ಕಾಯಬೇಕು ಆಯ್ತಾ. ಅಂದರೆ ಅದು ಊಟ ಮಾಡುವಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ನಿಮಗೆ ಗೊತ್ತುಂಟಲ್ಲ, ಅದು ಉಂಟು ಆಯ್ತು. ಊಟ ಆದಮೇಲೆ ವಾಪಸ್ ಆ ಕೈಯನ್ನು ಅಲ್ಲೇ ತೊಳಿಲಿಕ್ಕೆ, ಯಾವುದರಲ್ಲಿ? ತಟ್ಟೆಯಲ್ಲಿ ತೊಳಿಲಿಕ್ಕೆ. ಅದಕ್ಕೆ ಕೂಡ ಹೆಂಡತಿ ನೀರು ಹಾಕಬೇಕು. ಈ ಪರಿಸ್ಥಿತಿ ಮೈಸೂರಲ್ಲಿದೆ, ಆದರೆ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಅಷ್ಟು ಒಂದು ಕೆಳಗೆ ಹೋಗಲಿಲ್ಲ. ನಾವು ಸಾಧಾರಣ ನಾವು ಇದ್ದೇವೆ ಮತ್ತು ತುಂಬ ಒಳ್ಳೆಯ ರೀತಿಯಲ್ಲಿ ಇದ್ದೇವೆ. ಅದರ ಅರ್ಥ ನಾವು ಸಮಾನತೆಯ ಒಂದು ಹಂತಕ್ಕೆ ಬಂದಿದ್ದೇವೆ ಅಂತ ಅರ್ಥ ಅಲ್ಲ. ಮಹಿಳೆಯರ ಸಮಸ್ಯೆಗಳು ನಿರಂತರವಾಗಿ ಮುಂದುವರಿತಾ ಇವೆ. ಇನ್ನೂ ಕೂಡ ನಮ್ಮ ಹೆಣ್ಣು ಮಕ್ಕಳಿಗೆ ಭಯದಿಂದಲೇ ಬದುಕಬೇಕಾದ ಪರಿಸ್ಥಿತಿ ಇದೆ. ಇನ್ನೂ ಕೂಡ ಮಹಿಳೆಗೆ ತನ್ನ ಅಭಿಪ್ರಾಯಗಳನ್ನು ಹೇಳಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಇನ್ನೂ ಕೂಡ ಮಹಿಳೆಗೆ ತಾನು ದುಡಿದ ಒಂದು
ಆದಾಯದ ಮೇಲೆ ಅಧಿಕಾರ ಇಲ್ಲ. ತಾನು ದುಡಿದ ಒಂದು ಹಣ ನಾನು ಹೇಗೆ ಖರ್ಚು ಮಾಡಬಹುದು ಅಂತ ಅವಳು ಯೋಚನೆ ಮಾಡುವಾಗಿಲ್ಲ, ಅವಳು ನಿರ್ಧಾರ ಮಾಡುವಾಗಿಲ್ಲ. ಇದರ ಅರ್ಥ ಏನು? ಮಹಿಳಾ ಅಭಿವೃದ್ಧಿಯಲ್ಲಿ ಇದೆಲ್ಲ ತೊಡಕುಗಳು. ಇದನ್ನು ಸರಿ ಮಾಡಲಿಕ್ಕಾಗಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಮಾಡಿದೆ. ಈ ಡೇನಲ್ಮು ಯೋಜನೆ ಕೂಡ ಒಂದು ಮಹಿಳೆಯರನ್ನು ಸಶಕ್ತಗೊಳಿಸುವಂಥದ್ದು. ಅದರ ಮೂಲಕ ಕುಟುಂಬಗಳನ್ನು ಸಶಕ್ತಗೊಳಿಸುವುದು. ಅರ್ಥ ಆಯ್ತಾ? ಮಹಿಳೆಯರನ್ನು ಸಶಕ್ತಗೊಳಿಸುವುದು ಅಂತೇಳಿ ಮಹಿಳೆಯರನ್ನೇ ಮುಂದೆ ಕೊಂಡೋಗಿ ಪುರುಷರನ್ನು ಹಿಂದೆ ಬಿಡುವುದಲ್ಲ. ಯಾವಾಗ ಒಂದು ಕುಟುಂಬದ ಮಹಿಳೆ ಸಶಕ್ತಳಾಗ್ತಾಳೆ, ಅವಳು ತನ್ನ ಜೊತೆ ತನ್ನ ಮಕ್ಕಳನ್ನು ಮತ್ತು ಮನೆಯವರನ್ನು ಒಟ್ಟಿಗೆ ಅಭಿವೃದ್ಧಿಯತ್ತ ಕೊಂಡೋಗ್ತಾಳೆ. ಅದಕ್ಕಾಗಿ ಸಾಲ ಕೊಡುವಾಗ ಕೂಡ ನೋಡಿ, ನೀವು ಬ್ಯಾಂಕ್ಗಳಲ್ಲಿ ಯಾರಿಗೆ ಬೇಗ ಸಾಲ ಕೊಡ್ತಾರೆ? ಯಾಕೆ ಯಾಕೆ? ಹೆಚ್ಚಾಗಿ ಮಹಿಳೆ ದುರಭ್ಯಾಸಗಳಿಂದ ದೂರ ಇರ್ತಾಳೆ, ಹೌದಾ? ಒಂದು. ಎರಡನೇದು, ಮಹಿಳೆ ಅತ್ಯಂತ ಪ್ರಾಮಾಣಿಕವಾಗಿ ತನ್ನ ವ್ಯವಹಾರಗಳನ್ನು ನಡೆಸ್ತಾಳೆ. ಅರ್ಥ ಆಯ್ತಾ? ಮೂರನೇದು, ಮಹಿಳೆ ತಾನು ಏನೇ ಸಾಲ ತಗೊಂಡ್ರು ಕೂಡ ಅದನ್ನು ಮರುಪಾವತಿ ಮಾಡಬೇಕೆಂಬ ಜವಾಬ್ದಾರಿಯುತ ಏನು ಜವಾಬ್ದಾರಿಯುತವಾಗಿ ನಡೀತಾಳೆ ಅವಳು, ಹೌದಲ್ಲ? ಅದಕ್ಕಾಗಿ ಬ್ಯಾಂಕಿನವರು ಮಹಿಳೆಯರು ಬಂದರು ಅಂತ ಹೇಳಿದರೆ, ಅದು ಕೂಡ ನೀವು 10 ಜನ ಸೇರಿ ಬಂದರು ಅಂತ ಹೇಳಿದರೆ ಖಂಡಿತ ಕೊಡ್ತಾರೆ. ಅದಕ್ಕೆ ನಮ್ಮ ರೋಹಿನಾಥ್ ನಮ್ಮ ಉಳ್ಳಾಲದಲ್ಲಿ ಎಷ್ಟೋ ಸ್ವಸಹಾಯ ಗುಂಪುಗಳಿಗೆ ಲಕ್ಷ ಸಾಲ ಬ್ಯಾಂಕಿನಿಂದ ಕೊಡಿಸಲಾಗಿದೆ. ಅಂದರೆ ಕ್ರೆಡಿಟ್ ಲಿಂಕೇಜ್ ಅಂತ ಒಂದಿದೆ. ನಮ್ಮ ಗುಂಪುಗಳು ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸಿದರೆ ಅವರಿಗೆ ಹೆಚ್ಚಿನ ಸಾಲ, ಆಂತರಿಕ ಸಾಲ, ಅವರಿಗೆ ಹೆಚ್ಚಿನ ಸಾಲ ಬೇಕಿದ್ರೆ ಆಗ ಆ ಗುಂಪುಗಳನ್ನು ಬ್ಯಾಂಕಿಗೆ ಲಿಂಕ್ ಮಾಡಿಸಿ ಬ್ಯಾಂಕಿನವರವರಿಗೆ ಸಾಲ ಕೊಡುವ ಹಾಗೆ ಮಾಡುವಂಥದ್ದು. ನೇರ ಸಾಲ ಯಾರಿಗೆ? ಗುಂಪಿಗೆ ಆಯಿತಾ? ಅದರಿಂದಾಗಿ ಅವರು ಒಂದು ಸದಸ್ಯರಿಗೆ 50,000ದವರೆಗೆ ಕೊಡ್ಬೋದು. ಅದಕ್ಕಿಂತ ಹೆಚ್ಚು ಕೂಡ ಕೊಟ್ಟಿದ್ದಾರೆ ಉಳ್ಳಾಲದಲ್ಲಿ. ಕೋಟಿಗಿಂತ ಮೇಲೆ ಸಾಲವನ್ನು ಕೊಡಲಾಗಿದೆ ಉಳ್ಳಾಲದಲ್ಲಿ. ಸೊ ಅದರ ಅರ್ಥ, ನಮ್ಮ ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರನ್ನು ಮತ್ತು ಕುಟುಂಬಗಳನ್ನು ಬಲಪಡಿಸುವುದು, ಸದೃಢಪಡಿಸುವುದು ಮತ್ತು ಅವರಿಗೆ ಸ್ವಾವಲಂಬನೆಗೆ ಪ್ರೋತ್ಸಾಹ ಕೊಡುವುದು ಒಂದು ಕಾರಣ ಇದು, ಆಯಿತಾ? ಅದಕ್ಕಾಗಿ ನಾವು ಸಂಘಟನೆಗಳನ್ನು ಮಾಡ್ತೇವೆ, ಸ್ವಸಹಾಯ ಸಂಘಗಳನ್ನು ಮಾಡಿದ್ದೇವೆ. ನೀವು ಮಹಿಳೆಯರು ದಯವಿಟ್ಟು ಈ ಗುಂಪುಗಳಲ್ಲಿ ಸಕ್ರಿಯರಾಗಿ ಭಾಗವಹಿಸಿ ನಿಮ್ಮ ಅಭಿವೃದ್ಧಿಯಲ್ಲಿ ನೀವೇ ನಿಮ್ಮನ್ನು ತೊಡಗಿಸಿಕೊಳ್ಬೇಕು. ಸ್ವಸಹಾಯ ಸಂಘ ಅರ್ಥ ಏನು? ಸ್ವಸಹಾಯ. ಹೆಚ್ಚಾಗಿ ನಾವು ದೂರುದು ಮಹಿಳೆಯರ ಅಭಿವೃದ್ಧಿ ಯಾಕೆ ಆಗಲಿಲ್ಲ ಅಂತ ಹೇಳಿದರೆ, ನಮಗೆ ಅವಕಾಶ ಕೊಡಲಿಲ್ಲ ಅಂತ ಹೇಳ್ತೇವೆ ನಾವು, ಹೌದಲ್ಲ?